ಗೊತ್ತಿಲ್ಲ ಪುಣ್ಯಾತ್ಮ. ಮತ್ತೆ ನೀನು ಯಾರದ ನಾನು ಹೇಗೆ ಹೇಳುವುದು? ತನ್ನನ್ನು ತಾನು ಅರಿಯುವುದಕ್ಕೆ ಸಾಧ್ಯವಿಲ್ಲದವ ಇನ್ನೊಬ್ಬರನ್ನು ಅರಿಯುವುದಕ್ಕೆ ಸಾಧ್ಯವಿಲ್ಲ. ಅರಿವನೇ ಅರಿಯನೇ ಅಲ್ವ? ಮತ್ತೆ ಅರಿಯುವುದಕ್ಕೆ ಸಾಧ್ಯವಿಲ್ಲ. ಖಂಡಿತ ಹೌದು ತಾನೇ? ಹೌದು. ಹಾಗಾದ್ರೆ ನಿನಗೆ ತಿಳಿಯುವಂತಹ ಕುತೂಹಲವಿದೆ? ಖಂಡಿತ. ಹಾಗಾದ್ರೆ ಅಪ್ಪ ಎಂತ ನಿನ್ನ ಕರ? ಎಂತದ್ದು? ನಿನ್ನ ಕರ ನನ್ನ ಮಂಡೆಯ ಮೇಲೆ ಬಿದ್ದದಷ್ಟೇ. ಕೈ ಕೈ ಈಗ ನನಗೆ ಅರ್ಥ ಆಯ್ತು. ಹಾಗಾದ್ರೆ ಹೇಳು. ನೀನಿಲ್ಲವನ ಮತ್ತೆ ಸ್ವಲ್ಪ ಹಿಂದಕ್ಕೆ ಕೈ ಹಾಕು. ಎಂತದ್ದು? ಹಿಂದಕ್ಕೆ ಹೋಗ. ಎಲ್ಲಿಗೆ? ಅಲ್ಲಿ. ಅಲ್ಲಿ ಅಂದ್ರೆ ವೈ ಕುಂಟ. ಯಾರೋ? ವೈಕುಂಠ. ವೈಕುಂಠ ಲೋಕ. ಸೀಮೆಣ್ಣ ನಾರಾಯಣ. ಹೇಗೆ? ಸೀಮೆಣ್ಣ ನಾರಾಯಣ. ಶ್ರೀಮನ್ನಾರಾಯಣ. ಹೌದು. ನೀನು ನಿನ್ನನ್ನು ಹೊತ್ತೊಯ್ಯುವ ಗಾರುಡ. ಗರುಡ. ಅದು ನಾನು ಶ್ರೀಮನ್ನಾರಾಯಣನಾದ್ರೆ ನೀನು ಗರುಡ. ಅಲ್ಲಿಂದ ಸ್ವಲ್ಪ ಮುಂದೆ ಬಾ. ಹೇಗೆ? ಹೀಗೆ ಮುಂದೆ ಬಂದ್ರೆ ಮುಂದೆ ಬಂದು ಮುಂದೆ ಅಲ್ಲ ಹಿಂದೆ ಬರಬೇಕು. ಅಲ್ಲ ಮುಂದೆ ಹೋಗುವ. ಮುಂದೆ 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 ಅಲ್ಲಿ ಅಲ್ಲಿ ದ್ವಾಪರದಲ್ಲಿ ದ್ವಾಪರಾಯುಗದಲ್ಲಿ. ಆಮೇಲೆ ನೀನು ಕೆರೆಮನೆಯಲ್ಲಿ ಹುಟ್ಟಿದ್ದು. ಎಲ್ಲಿ? ಕೆರೆಮನೆಯಲ್ಲಿ. ಕೆರೆಮನೆಯಲ್ಲಿ ಹುಟ್ಟಿದ್ದಲ್ವ? ಕೃಷ್ಣ. ನೀನು? ಆವಾಗ ನಾನಾದ ವಿಜಯ. ಈಗ ನೀನು? ನಾನು ಯಾರು? ಶ್ರೀನಿವಾಸ. ನೀನು? ನಾನು ಸುದೇವ. ಆತ್ಮೀಯ ಮಿತ್ರರು. ಹೌದು ತಾನೆ? ಹೌದು. ಹೇಗಾಯ್ತು ವೇಷ? ಎಂತದ್ದು ಹೇಳ್ತಿ? ಅದ್ಭುತ. ಭಯಂಕರ. ಚಂದ. ಭಯಂಕರ ಅಂತ ನೋಡುವಾಗ ಹೆದರಿಕೆ ಭಯಂಕರ. ಈ ವೇಷ ಚಂದ. ಹೇಗಾಗಿದೆ? ಆದ್ರೆ ಒಂದು ಏನು? ನೀನು ಸ್ವಲ್ಪ ನಾಟ್ಯದಲ್ಲಿ ತಿದ್ದುಕೊಳ್ಬೇಕು. ನಾಟ್ಯ ಸರಿ ಆಗ್ಲಿಲ್ಲವೇನೋ? ನಿನಗೆಲ್ಲ ಹೊತ್ತು ಉಂಟುತ್ತಾದ್ರೆ ಆದಿತ್ಯನ ವಾರ ಉಂಟಲ್ಲ, ಅಲ್ಲಲ್ಲಿ ತರಗತಿ ನಡೀತಾ ಉಂಟು. ಯಾರ್ದು? ನಿನಗೆ ಹೊತ್ತಿದ್ರೆ ನಮ್ಮಲ್ಲಿ ಕಲಿಸುವುದಾ? ನಾನು ಕಲ್ತದ್ದು ಹೋದಿತ್ತು. ಹೌದಾ? ನಾಟ್ಯ ಸ್ವಲ್ಪ ಸರಿ ಮಾಡಿಕೊಡು. ಹಾಗಾದ್ರೆ ಮಾತು ಮಾತು ಮಾತಾಡು. ಮತ್ತೆ ಇಷ್ಟೊತ್ತು ಎಂತ ಮಾಡಿದ್ ನಾನು? ಅಲ್ಲ ಈಗ ನನ್ನಲ್ಲಿ ಮಾತಾಡ್ತಾ ಹೇಳಿದ್ರು ನಾನು. ಸುದೇವ ಎಂತದು ರಾಗೇಳಿ. ಮಾತಂದ್ರೆ ಮಾತು. ಬಾಲಿಶ ಬುದ್ಧಿ ಇನ್ನೂ ಬಿಡ್ಲಿಲ್ಲ. ಹಾಗಾದ್ರೆ ಸ್ವಲ್ಪ ಗಡುಸು ಬರಬೇಕು. ಮಾತು ಸರಿ ಇಲ್ಲ. ಬಣ್ಣ ಹೇಗಾಗಿದೆ? ಚಂದ. ಆದ್ರೆ ನಾಮ ಸ್ವಲ್ಪ ಓವರ್ ಆಗಬೇಕಿತ್ತು. ನಿನಗೆ ಹೇಳಿಲ್ವಾ ಹೇಗೂ ನೀನು ವೇಷ ಮಾಡುವ ಬೇಗ ಬರ್ಲಿಕ್ಕೆ ಆಗುದಿಲ್ಲ. ಅಲ್ಲ ನಾನು ಆಗ ಬಂದಿದ್ದೇನೆ. ಮತ್ತೆ ಚಂದಲ್ಲಿ ವೇಷ ಮಾಡಿ ಸರಿ. ಯಾವಾಗ ಇಲ್ಲಿಗೆ ಬರುವುದು ಎನ್ನುವ ಹಾಗೆ ಕಾದು ಕುಳಿತದ್ದು ನಾನು. ಆದ್ರೆ ಒಂದು ಎಲ್ಲ ಸರಿ ಉಂಟೆ, ಹಾಕಿಕೊಂಡ ಬಟ್ಟೆ ಸರಿ ಇಲ್ಲ. ವೇಷ ಮಾತ್ರ ಚಂದ. ವೇಷ ಒಳ್ಳೇದಾಗಿದೆ ಅಂತ ಹೇಳಿ ಯಾವುದು ಸರಿ ಇಲ್ಲ ಅಂತ ಹೇಳಿದ್ರೆ ಯಾವ ಕರ್ಮದ ವೇಷವೇನು? ಈ ಸುಂದರವಾದಂತಹ ರೂಪವನ್ನು ಧರಿಸಿದ್ದು ಯಾಕೆ ಬಲ್ಲೆಯ? ಇದೀಗ ಸುಂದರ. ಇದು ಸಾಮಾನ್ಯ ಕಿರಾತ, ಬೇಟೆಯಾಡುವ ಕಿರಾತನಲ್ಲ. ಮತ್ತೆ ಯಾವ ಕಿರಾತ? ಚಂದದಿ ಸುಂದರನಾದಂತಹ ಕಿರಾತನ ರೂಪವನ್ನು ಧರಿಸಿದ್ದೇನೆ ನಾನು. ಚಂದ್ರನ ವೇಷವ ಇದೀಗ? ಅಲ್ಲವೋ? ಚಂದದ ಕಿರಾತ. ಚಂದದ ಕಿರಾತ. ಸರಿ. ಹಾಗಾದ್ರೆ ವೇಷ ಯಾಕೆ ಮಾಡಿದ್ದು? ಮೋಸ ಮಾಡುವುದಕ್ಕೆ. ವೇಷ ಮಾಡಿದ್ರಲ್ಲ, ಮೋಸ ಮಾಡ್ಲಿಕ್ಕ? ವೇಷಧಾರಿಗಳೆಲ್ಲ ಮೋಸಗಾರರಲ್ಲ. ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ಮೋಸ ಹೋಗುವ ಪ್ರಕರಣ ಬಂದು ಇದು ಯಾಕೆ? ಇದು ನನ್ನ ಹೆಂಡತಿಯನ್ನೇ ಮೋಸ ಮಾಡುವುದಕ್ಕೆ. ಹೆಂಡತಿ? ಹೌದೌದು. ಎಂತದ್ದು? ನೆನಪಿಲ್ವೇನು? ಇಲ್ಲ. ಈ ಹಿಂದೆ ನಡೆದಂತಹ ಘಟನೆ. ಯಾವುದು? ಭೃಗುಲಾಂಚನ. ಬೊಗ್ಗು. ಭೃಗು ಲಾಂಚಲ್ಲಿ ಹೋದ್ದು. ಎಂತದ್ದು? ನೀ ಲಾಂಚಲ್ಲಿ ಹೋದ? ಅಲ್ಲ ಭೃಗುಲಾಂಚನ. ಭೃಗುಲಾಂಚನ. ಹೌದು. ನಾನು ಮಲಗಿದ್ದಂತಹ ಕಾಲಕ್ಕೆ ಭೃಗು ಮುನಿಗಳ ಆಗಮನವಾದದ್ದು. ಬಂದು ನನ್ನ ಎದೆಗೆ ತೊಳೆದದ್ದು. ಅದು ಹೇಗೆ? ಪಚಕ್ಕ. ಆ ಕಾಲಕ್ಕೆ ನನ್ನ ವಕ್ಷಸ್ಥಳದಲ್ಲಿದ್ದಂತಹ ನನ್ನ ಮಡದಿಯಾದಂತಹ ಲಕ್ಷ್ಮಿ ವೈಕುಂಠವನ್ನು ಬಿಟ್ಟು ಕರವೀರಪುರವನ್ನು ಸೇರಿದ್ದಾಳೆ. ಕಾರವರಕ್ಕೆ ಹೋದ್ದು. ಯಾರು ಇದ್ದಾರೆ ಅಲ್ಲಿ? ನೀನು ಹೇಳಿದ್ದಲ್ಲ, ಕರವೀರಪುರಕ್ಕೆ. ನಿನ್ನಲ್ಲೇ ಕೇಳುತ್ತೇನೆ. ಏನು? ಮನೆ ಹೆಂಡತಿ ಜಗಳ ಮಾಡಿ ಎಲ್ಲಿಗಾದ್ರೂ ಹೋದ್ರೆ ಏನು ಮಾಡಬೇಕು? ಹೆಂಡತಿ ಹುಡುಕಿಕೊಂಡು ಹೋಗಲೇಬೇಕು. ಇಲ್ಲದ್ರೆ ನಿದ್ದೆ ಬರ್ಲಿಕ್ಕಿಲ್ಲ. ಹೌದೌದು. ಹಾಗಾಗಿ ಹೆಂಡತಿಯನ್ನು ಹುಡುಕಬೇಕೆನ್ನುವಂತ ಉದ್ದೇಶದಿಂದಲೇ ಈ ಸುಂದರವಾದಂತಹ ಕಿರಾತ ರೂಪವನ್ನು ಧರಿಸಿದವನಿದ್ದೇನೆ. ಸಂತೋಷ ಆಯ್ತು, ಬಿಡು. ಹೋಗುದು ಹೇಗೆ ಅಂತ ಬೇಕಲ್ಲ? ನಡ್ಕೊಂಡು ಹೋಗುವ. ನಡ್ಕೊಂಡು ಹೋಗುದು ಆಗುದಿಲ್ವಾ? ಅದಾಗುದಿಲ್ಲ. ಓಡಿಕೊಂಡು ಹೋಗುವ. ಆಗುದಿಲ್ಲ. ಉರುಳಿಕೊಂಡು ಹೋಗುವ. ಇಲ್ಲವೇ ಇಲ್ಲ. ಮೇಲಿಂದ ಉಚ್ಚ ಇದ್ದದ್ದು. ಎಂತದ್ದು? ಮೇಲಿಂದ ಉಚ್ಚ ಇದ್ದದ್ದು. ದೇವೇಂದ್ರನ ತುರಗ. ಬಿಳಿಕುದುರೆ ಹೋಗಬೇಕೆನ್ನುವಂತ ಉದ್ದೇಶದಿಂದ ಸುರಪಾಲನೆ ಕಳುಹಿಸಿಕೊಟ್ಟಿದ್ದಾನೆ. ಆ ತುರಗವನ್ನು ಏರಿಕೊಂಡು ಹೋಗಬೇಕು. ಪುಣ್ಯಾತ್ಮ, ನಾನು ಅಪ್ಪಿಕೊಂಡಿರ್ತೇನೆ. ಬೇಟೆಗೆ ನೀನು ಹೋಗುದು ಯಾಕೆ? ಮೃಗಾಕ್ಷಿಯ ಬೇಟೆ. ಮೃಗಾಕ್ಷಿ? ಹೌದು. ನೀನು ಅವತ್ತು ಕೃಷ್ಣನಾಗಿರುವ ಎಷ್ಟು ಮದುವೆ ಅದ್ದಿ? 16,008. ಪುಣ್ಯಾತ್ಮ. ಏನು? ನಿನ್ನ ಜೊತೆಯಲ್ಲಿದ್ದವ ನಿನ್ನ ಮಿತ್ರ ನಾನು. ಹೌದು. ನೀನು 1,000 ಆದ್ರೂ ಕೊಟ್ಟಿದ್ಯಾ? ಎಂತದ್ದು? ಬೇಡ 500 ಆದ್ರೂ ಕೊಟ್ಟಿದ್ಯಾ? ಯಾಕೆ? ಬೇಡ 10 ಆದ್ರೂ ಕೊಟ್ಟಿದ್ಯಾ? ಬೇಡ ಅರ್ಧ ತುಂಡಾದ್ರೂ ಕೊಟ್ಟಿದ್ಯಾ? ಎಂತದ್ದು? ಹೆಂಡತಿ ಹಂಚಿ ತಿನ್ನುವುದಕ್ಕೆ ಅದೇನು ಹಣ್ಣ? ಅಯ್ಯೋ ಪುಣ್ಯಾತ್ಮ, ನಿನ್ನ ಮದುವೆಯಾದ ಹೆಣ್ಣು
ನಿನ್ನ ಹೆಂಡತಿ ಕೇಳಿದ್ದಲ್ಲ, ಮತ್ತೆ? ಮದುವೆಗಿಂತ ಮುಂಚೆ ಒಂದು ಹುಡುಗಿಯನ್ನು ತಂದು ನನಗೆ ಕೊಡ್ತಿದ್ರೆ ಆಲೋಚಿಸಬೇಡ. ಇವತ್ತು ಹೋಗುವ ಮೃಗಾಕ್ಷಿ ಬೇಟೆಯಲ್ಲಿ ನಾನು ಕಾಯುವಂತಹ ಹೆಣ್ಣು ಬರುವಾಗ ಅವಳೊಂದಿಗೆ ಸಖಿ ಕೂಟನ ಬರುವಂತ ಹಾಗಾಗಿ ತಡ ಮಾಡುವುದಲ್ಲ. ಸಖಿಯರೆಲ್ಲ ಬನ್ನಿರಿದು ಒಳಗೆ ಹೋಗುವ, ಸಖಿಯರೆಲ್ಲ ಬನ್ನಿ 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 ಬನ್ನಿರಿದು ಒಳಗೆ ಹೋಗುವ, ಒಳಗೆ ಹೋಗುವ, ನಾವು ಒಳಗೆ ಹೋಗುವ. ಸಕಲರೊಂದು ಗೂಡಿ ಕಾಣೋ ತಂದ ಚಂದವ, ಸಕಲರೊಂದು ಗೂಡಿ ಕಾಣೋ ತಂದ ಚಂದವ, ನಾವು ಒನಗೆ ಹೋಗುವ, ಕಾಣು ತಂದ ಚಂದವ, ಒನಗೆ ಹೋಗುವ. ಕುಸುಮಗಳನ್ನು ಕೊಯ್ದು ಮಾಲೆ ಮಾಡುವ, ಕುಸುಮಗಳನ್ನು ಕೊಯ್ದು 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 ಮಾಲೆ ಸುಮಗಳ ಮಾಲೆ ಮಾಡುವ, ಸುಮಗಳ ಮಾಲೆ ಮಾಡುವ, ಮಾಲೆ ಮಾಡುವ, ಸುಮಗಳ ಮಾಲೆ ಮಾಡುವ, ಕುಸುಮದ ಮಾಲೆ ಮಾಡುವ. ಕೈಯ ತಳಗ ಕೈಯ ತಳಗ
ಸಕಲರೊಂದುಗೂಡಿ ಕಾಣು ಅಂದ ಚಂದವೋ ನಿಖಿಲ ಕುಸುಮಗಳನ್ನು ಕೊಯ್ದು ಮಾನೆ ಮಾಡುವ ಪ್ರಕಟಿಸಿದ ನಾವು ನಮ್ಮ ಕೈಯ ಜಳಕವು ಕುಸುಮದ ಮಾಲೆ ಮಾಡುವ ನಮ್ಮ ಕೈಯ ಜಳಕವು ನಮ್ಮ ಕೈಯ ಜಳಕವ ನಿಖಿಲ ಕುಸುಮಗಳನ್ನು ಕೊಯ್ದು ಮಾಲೆ ಮಾಡುವ ಪ್ರಕಟಿಸುತ್ತ ನಾವು ನಮ್ಮ ಕೈಯ ಜಳಕವ ಪ್ರಕಟಿಸುತ್ತ ನಾವು ನಮ್ಮ ಕೈಯ ಜಳಕವ ಕುಸುಮದ ಮಾಲೆ ಮಾಡುವ ವನಕ್ಕೆ ಹೋಗಬೇಕು, ವನವಿಹಾರ ಮಾಡಬೇಕು ಅಂತ. ನೀನು ಬರ್ತೀನಿ, ನೀನು ಕರೀತಿರ ಬರೋದು. ನೀನು ಬರ್ತೀನಿ, ಇಲ್ಲದ ಮಾನಸ ಇಲ್ಲದ ಜನ ನೀನಿಲ್ಲದ ನಾವು ಇರುವುದಕ್ಕುಂಟ ಬರ್ತೇವೆ. ಈ ಹೊತ್ತಿಗೆ ಅದು ಬೇಕಿತ್ತ? ನೀನು ಖಂಡಿತವಾಗಿ ನೊಟ್ಟಿ ಪ್ರೇಮದಿ ತನುವ ನೊಟ್ಟಿ ಪ್ರೇಮದಿ ತನುವ ನೊಟ್ಟಿ ಪ್ರೇಮದಿ ಒಂದೇ ಸುಖವು ಮನೆಗೆ ನಡೆಯುವ ಮನೆಗೆ ನಡೆಯುವ ನಾವು ಮನೆಗೆ ನಡೆಯುವ ಮನೆಗೆ ನಡೆಯುವ ನಾವು ಮಂದ ಮಾರು ತನಗೆ ತನುವ ನೊಟ್ಟಿ ಪ್ರೇಮದಿ ಒಂದೇ ಮನೆಗೆ ನಡೆಯುವ ನಾವು ಶೀಘ್ರದಿ ಎಂದು ನುಡಿದು ಪದ್ಮಾವತಿಯು ಸಖಿ ಸಮೂಗದಿ ಮಂದ ಗಮನ ಮಂದ ಗಮನ ಮಂದ ಗಮನ ನಾವು ಶೀಘ್ರದಿ ತನುವ ಪ್ರೇಮದಿ. ನೋಡಿದ್ಯಾ
ಬರ್ತೇನೆ. ಮಂದ ಮಾರುತ ಮಂದವಾಗಿ ಬೀಸ್ತಾ ಇದ್ದ. ಇಂತಹ ವನವಿಹಾರ ನಾವು ಮಾಡಿದ್ದೇ ಇಲ್ಲ. ಪ್ರಥಮ. ಹೌದು. ಆದ್ರೆ ಒಂದು ಹೆಣ್ಣು ಮಕ್ಕಳ ಶೃಂಗಾರ ಪರಿಪೂರ್ಣವಾಗುವುದು ಯಾವಾಗ ಹೇಳು? ಹೌದು, ಸುಮವನ್ನು ಕೊಯ್ದಾಗ ಮುಡಿದಾಗ. ನೀನೇ ಹೂ ಕೊಯ್ತೆ? ನಾನು ಮಲ್ಲಿಗೆ. ಮೆಲ್ಲಗೆ. ನೀನು ಸೇವಂತಿಗೆ. ನೀನು ಸಂಪಿಗೆ. ಮರ ಇರ್ತೇನೆ. ಜಾಗ್ರತೆ ಮಾಡಿಕೊ. ಪರಿಪರಿ ಸುಮಗಳನ್ನು ಕೊಯ್ಯುತ್ತ ಮುಂದುವರಿಯೋಣ. ಪರಿಪರಿ ಕುಸುಮಗಳ ಕೊಯ್ಯುತ್ತಿರುವ ಸಮಯದಿ ಪರಿಪರಿ ಕುಸುಮಗಳ ಕೊಯ್ಯುತ್ತಿರುವ ಸಮಯದಿ ತುರಗವೇರಿಕೊಂಡು ಹರಿಯು ಬೇಟೆಯಾಡಲಿ ಹರಿಯ ಕನ್ನಟ್ಟಿ ಹರಿಯ ಕನ್ನಟ್ಟಿ ಬರಲು ಬಳಿತ ಶೌರ್ಯದಿ ಶರಣು ಬಂದು ನಮಿಸಿ ಪಾದದಿ ಶರಣು ಬಂದು ಪಾದದಿ ತುರಗವೇರಿಕೊಂಡು ಹರಿಯು ಬೇಟೆ ಆಟದಿ ಬೇಟೆಯಾಗಿ ಬಂದಂತಹ ನಾವು ಏರಿ ಬಂದಂತಹ ತುರಗವನ್ನು ಸನಿಹದಲ್ಲಿರುವಂತಹ ಮರಕ್ಕೆ ಕಟ್ಟಿ ಹಾಕಿದೆವು. ಬಂದಂತಹ ನಾವು ಎತ್ತರವಾದಂತಹ ಕಲ್ಲನ್ನು ಏರಿಕೊಂಡು ನಿಂತಿದ್ದೇವೆ. ಅದು ದೂರದಿಂದ ಬರುವಂತಹ ಆನೆ ಅದು ಕೈಯಲ್ಲಿರುವಂತಹ ಬಾಣವನ್ನು ಪ್ರಯೋಗಿಸಿ ಬಂದು ಶರಣು ಸ್ವಾಮಿಯೇ ಅಯ್ಯಪ್ಪ ಹೋಯ್ತಲ್ಲ. ಹೋಗಿ ಬಿಟ್ಟು. ಹೌದು, ಕಾಣುತ್ತಿಲ್ಲ ಕೌತುಕವನ್ನು ಸತಿಯ ಜಾಣವತಿಗೆ ತೋರಿ ಶ್ರೀನಿವಾಸನ ಏನನಗೆನೆ ನೋಡಿ ಹೊರಗವೇರಿ ಬರುವನ ಏನು ಮಮ ಜಗದೀಶ ಬರಣ. ಎಷ್ಟು ಬಾರಿ ಹೇಳಿದ್ರೆ ಪತ್ತು ಅಂತ ಹೇಳಬಾರ್ದು ಅಂತ. ಹಾಗಲ್ಲ, ಮತ್ತೆ ಹೇಗೆ ಪ್ರೀತಿಯಿಂದ ಕರೆದದ್ದು ಪದ್ಮಾವತಿ ಮೋಸ ಆಯ್ತಲ್ಲ ಇಷ್ಟು ಬೇಗ? ಅದಕ್ಕೆ ಆಗಾಗ ಅಲ್ಲೆಲ್ಲ ಹೋಗ್ಬೇಡ. ಅಯ್ಯೋ ಹಾಗಲ್ವೇ, ಮತ್ತೇನೆ ಈ ಉಪವನಕ್ಕೆ ನಾವು ಮಾತ್ರ ಬಂದದಲ್ಲ. ಇಲ್ಲ, ಮತ್ತೆ ಇಲ್ಲಿ ಉಂಟು ಗಿಡ ಮರ ಪ್ರಾಣಿ ಪಕ್ಷಿ ನೀನು ಮಂಗ. ಹಾಗಲ್ವೇ, ಮತ್ತೇನೆ ಪರಪುರುಷರು ಬಂದಿದ್ದಾರಂತ. ಪರಪುರುಷರು ಬಾಯಿ ಒರೆಸ್ಕೊಳ್ಳಿ ಒಮ್ಮೆ. ನೋಡಿದ್ಯಾ? ನೋಡಿ ಹೋದದ್ದು. ಎಷ್ಟು ಬಾರಿ ಹೇಳಿದ ಹಾಗೆ ನೋಡಬಾರ್ದು ಅಂತ. ನೋಡಿ ಹೋದದ್ದೇ. ನೋಡಿ ಹೋದದ್ದು. ಸುಮವನ್ನು ಕೊಯ್ತು ಆ ಕಡೆಗೆ ಹೋಗಿದ್ದ. ಆ ಸಂದರ್ಭ ನೋಡಿ ಹೋಯ್ತು. ಒಂದು ಘಟನೆ ನಡೆದು ಹೋಯ್ತು ಅಂತ. ಮದ ತುಂಬಿದ ಆನೆ ತುಳಿದ ಅಪ್ಪಚ್ಚಿ ಮಾಡ್ಬೇಕಿತ್ತು. ಯಾಕೆ? ಮತ್ತೆ ಹಾಗಲ್ವೇ, ಇತ್ತ ಕಡೆ ಬರ್ತಾ ಇತ್ತು. ಆ ಸಂದರ್ಭ ಅವರಿದ್ದಾರಲ್ಲ, ಯಾರು ಅದ್ರಲ್ಲಿ ಒಬ್ಬ ಇದ್ದಾನೆ. ಎಷ್ಟು ಮಂದಿ ಇದ್ದಾರೆ? ಇಬ್ಬರೇ ಇದ್ದಾರೆ. ನೋಡೋದಕ್ಕೆ ಒಬ್ಬ ಆತ ಮನ್ಮಥ ಸ್ವರೂಪಿಯಾಗಿದ್ದ. ಸಾಕ್ಷಾತ್ ಮನ್ಮಥ. ಹೌದು. ಇನ್ನೊಬ್ಬ ಸಾಕ್ಷಾತ್ ಹನುಮಂತನ. ಆತ ಬಿಲ್ಲಿಗೆ ಬಾಣವನ್ನು ಜೋಡಿಸಿದ. ಹೇಳ್ದ ಎಷ್ಟಾಯ್ತ? ಕರ್ಣ ಪರ್ಯಂತರ. ಹೌದೇನೆ? ಬಿಡ್ಲಿಲ್ಲ. ಆ ಸಂದರ್ಭ ಆನೆ ಪಡಮಟ್ಟು ಹಿಂದಕ್ಕೆ ಹೋಯ್ತು. ಸರಿ ಇದೆಯಲ್ಲ, ಸ್ವರಕ್ಕೆ ಏನಾಯ್ತು? ಹೀಗ್ಲೆ ಆನೆ ಹೋಯ್ತು ಅಂತ ಆಮೇಲೆ ನಾವೆಲ್ಲ ನೋಡಿ ಆಯ್ತು. ನೀನೊಮ್ಮೆ ನೋಡಿ. ಸರಿ, ಆದ್ರೆ ಒಂದು ನಾ ರಾಜಕುಮಾರಿ, ನೀವೆಲ್ಲ ಸುತ್ತ ನಿಲ್ಲಿ, ನಾನು ಮೆಲ್ಲ ಕದ್ದು ನೋಡ್ತಾ ಆಯ್ತು. ಎಲ್ಲಿದ್ದಾರೆ ನಾವು ಎದ್ದು ನೋಡು. ಸತಿಯರುದುದ ಕೇಳಿ ಪದ್ಮಾವತಿಯು ಕಂಡಳು. ಮೆರೆವ ವೆಂಕಟಪತಿ ಮೆರೆವ ವೆಂಕಟಪತಿಯ ರೂಪವ ತಡೆದ ಅಚ್ಚರಿಯನ್ನು ಮನದೊಳಗೆ ತಳೆದು ಅಚ್ಚರಿಯೋನು ಮನದೊಳಗೆ ಸತಿ ಶಿರೋಮಣಿ ನುಡಿದಳಾಗ ಗೆಳತಿಯರುಳು ಸತಿ ಶಿರೋಮಣಿ ನುಡಿದಳಾಗ ಗೆಳತಿಯರುಳು ಕಳುಹಿರಿ ಹಿತವತಿಯೋ ದಿವನ ನುಡಿಸಿದರು ಶ್ರೀಗರಿಯ
ಪದ್ಮಾವತಿಯು ಕಂಡಳು ಮೆರವಾ ನಾವು ನೋಡಬಾರ್ದು, ಎಷ್ಟು ಬೇಕಿದ್ರು ನೋಡಬಹುದಲ್ಲ. ನೋಡಿದ್ದಲ್ಲ, ಮತ್ತೆ ನೋಡಿ ಹೋದ ಮೇಲೆ ನೋಡಿ ಹೋಗೋದು. ಆದ್ರೆ ಒಂದು ನಮ್ಮ ಸ್ಥಳಕ್ಕೆ ಅವರು ಬಂದಿದ್ದಾರೆ. ನೀವು ಹೇಳಿದ ಚಂದ ಏನೂ ಇಲ್ಲ. ಅವರು ಯಾರು, ಎಲ್ಲಿಂದ ಬಂದಿದ್ದಾರೆ, ಏನು ವಿಚಾರ, ಏನು ಕತೆ ಎಲ್ಲವನ್ನು ಕೇಳಬೇಕು. ನೀನು ಮುಂದೆ, ನಾನು ಹಿಂದೆ ಇರ್ತೇನೆ. ಕೇಳಿ ಹೋಗಿ. ಯಾರು ನೀನು ಹೊರಪಡುತ್ತಾನೆ ಯಾರು ನೀನು ಹೊರಪಡುತ್ತಾನೆ ಈವರೆಗೆ ಬಂದ ಕಾರಣಗಳ ಬೇಡು ಗಮ್ಮನೆ ನಾರಿಯರು ತಂದರಿ ಪವನದಿ ಏರಿ ಹಯವ ಪುರುಷರೈರಿ ಈ ರೀತಿ ತಿರುಗುತ್ತಿರುವನ ದಾರು ನುಡಿದೆಲ್ಲವನು ನಿಲ್ಲದೆ ಯಾರು ನೀನು ವರ ಪುಡಿಂದನಿ ಪುಡಿಂದನಿ ನೋಡಿದ್ಯಾ, 16 ಮಂದಿ ಹೆಣ್ಣು ಮಕ್ಕಳು ಅಮಾಯಕ ಪುರುಷನ ಮೇಲೆ ಬಲಾತ್ಕಾರ. ಅಮಾಯಕ ಯಾರು? ಅಲ್ಲ, ಅಮಾಯಕ ಹೌದು, ಪುರುಷ ಯಾರು? ಮತ್ತೆ ನೀನು ಯಾರು? ಪುರುಷ ಯಾರು? ಪುರುಷ ಯಾರು? ಅಲ್ಲ, ಪ್ರಾಯದ ಹಕ್ಕಾಂತ ಪುರುಷ. ಹಾಗೆ ಪ್ರಾಯದ ಪುರುಷನೇ. ಮತ್ತೆ ನೀವು ಮಾತನಾಡ್ಲಿಕ್ಕೆ ಹೋಗುದಾ, ಹೊಡಿಲಿಕ್ಕೆ ಹೋಗುದಾ? ಯಾರಲ್ಲಿ ಹೇಗೆ ಮಾತನಾಡ್ಬೇಕು ಅಂತ ಗೊತ್ತಿಲ್ವೇನೆ? ಹೇಗೆ ಮಾತಿಗೊಂದು ಮುಖ ಏನು ಓದಿದೆ ನೋಡಿ, ಸರಿ ಕಲಿಯಿರಿ. ಯಾವಾಗ ಕಲಿಯುತ್ತೀರೋ ನೀವೆಲ್ಲ. ಆಯ್ತಮ್ಮ. ಅಯ್ಯೋ ನೀನು ಹೀಗೆ ನೋಡಿದೆಯಾ? ಎಲ್ಲರಿಗೂ ಒಂದೇ ಆ ಮಾತಿಗೊಂದು ಮುಖ ಇದೆ ಅಲ್ವಾ? ಯಾರ ನೀನು? ಅಯ್ಯೋ, ನಿನಗಾಗುವಾಗ ಬದಲಾಗಿದೆ. ಎಷ್ಟು ಬೇಗ ಬದಲು ನೋಡು. ಭವಿಷ್ಯದ ಆಗುವ ಲಕ್ಷಣ ಉಂಟು. ಹೌದೌದು. ಹಾಗಲ್ಲ, ನಿಮ್ ಪರಿಚಯ ಏನು ಅಂತ ಗೊತ್ತಿಲ್ಲ. ಹಾಗೆ ಪರಿಚಯದವರು ನಿಮ್ಮವರೆಲ್ಲ ಹೇ ಅಂತ ಕರೆಯುವುದಾ? ಹಾಗೆ ಕರೆಯುವುದು. ಕಣ್ ಕಾಣಿಸೋದಿಲ್ವಾ? ನಮ್ಮ ಕಣ್ಣು ನಮಗೆ ಕಾಣಿಸುವುದಿಲ್ವಲ್ಲ. ಕಣ್ಣಲ್ಲಿ ದೃಷ್ಟಿ ಇಲ್ವಾ ಅಂತ ಕೇಳಿದ್ದ. ನಮಗೆ ದೃಷ್ಟಿ ಉಂಟು. ನೋಡಿದ್ರ ಅದು ಚೆನ್ನಾಗಿ ಬರ್ದು ಹಾಕಿದ್ದಾರೆ. ಯಾಕೆ ಓದ್ಲಿಕ್ಕೆ ಬರುದಿಲ್ಲ? ಇಲ್ಲ, ಬರೀವರು ಎಷ್ಟು ಬೇಕಾದ್ರೂ ಬರೀತಾರೆ, ನಮ್ಗೆ ಓದ್ಲಿಕ್ಕೆ ಬರ್ಬೇಕಲ್ಲ. ನಾನೇ ಹೇಳ್ತೇನೆ, ಅಪ್ಪನ ವಿನಃ ಪ್ರವೇಶ ಇಲ್ಲ. ಪುಣ್ಯಾತ್ಮ ಏನು ಅಪ್ಪನ ಕರ್ಕೊಂಡು ಬರ್ಲಿಲ್ಲ? ಪುಣ್ಯಾತ್ಮ ಅಲ್ಲ, ಮತ್ತೆ ಪುಣ್ಯತಿನ್ನಲ್ವಾ? ನೀ ಹೆಣ್ಣ ನನ್ಗೆ ಗೊತ್ತಾದ್ದು. ಅಯ್ಯೋ, ಅಪ್ಪನನ್ನು ಕರ್ಕೊಂಡು ನಾವು ಬರ್ಲಿಲ್ಲ, ನಾವೇ ಬಂದದ್ದು. ಹೌದಾ? ಹಾಗೆ ಹೇಳಿದ್ದಲ್ಲ, ಅಪ್ಪಣೆ ಬೇಕು, ಅನುಮತಿ ಬೇಕು. ಅನುಮತಿ? ಹೌದು. ಯಾಕೆ? ಕಾರಣ ಏನು ಗೊತ್ತಾ? ಏನು? ಈವನ ನನ್ನವನ, ಇವ ನಿಮ್ಮವನ. ಈವನ ನನ್ನವನ, ಇವನ ನಿಮ್ಮವನ. ಈ ಜಾಗ ನಮ್ಮದು ಅಂತ ಹೇಳಿದ್ದಾನೆ. ಹಕ್ಕು ಪತ್ರ ತೋರಿಸು. ಯಾಕೆ ನಿಮಗೆ ಓದ್ಲಿಕ್ಕೆ ಬರ್ತದ? ಅಲ್ಲ, ತೋರಿಸಿದ್ರೆ ಸಾಕು. ನೋಡ್ಲಿಕ್ಕೆ ನಾವು ಬೇರೆಯವರಿಗೆ ತೋರಿಸ್ತೇವೆ. ಅಲ್ಲಲ್ಲ, ಓದ್ಲಿಕ್ಕೆ ಬರ್ತದೆ ನನಗೆ. ಇದು ಹೆಣ್ಣು ಮಕ್ಕಳೇ ಸಂಚರಿಸುವ ವನ. ಒಳ್ಳೇದಾಯ್ತು. ಹೌದೌದು. ಹೌದಾ? ಹಾಗಾದ್ರೆ ನಾನು ಕೇಳುವಂತಹ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಇದೆಲ್ಲ ನಿಮ್ಮದೇ ಅಲ್ಲ? ನಮ್ಮದೇ. ಅದು ಅಲ್ಲಿ ಕಾಣಿಸುತ್ತಿರುವಂತಹ ಮರ ನಮ್ಮದು. ಆ ಬಳ್ಳಿ, ಮರದಲ್ಲಿರುವಂತಹ ಹೂ, ಆ ನದಿ, ನಾನು ಒಳಗೆ ಬಿತ್ತು. ಇನ್ನು ಹೆದರಬೇಡ.
ಬೇಡ ಪಾಪ ಬಹಳಷ್ಟು ಮಾತನಾಡ್ತೀರಿ ನೋಡಿದ್ಯಾ ಬಡಕಲ ಕುದುರೆ ಹೇಗಾಗಿದೆ ಅದು ನಮ್ಮ ಕಾದು 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 ಬಡಕಲಾಗಿ ಹೋಗಿದೆ ಅಲ್ಲ ಕಾದು ಕಾದು ಅಲ್ಲ ಅದು ಇದ್ದದ್ದೇ ಹಾಗೆ. ಬಡಕಲ ಕುದುರೆ ಅಲ್ಲ, ಮತ್ತೆ? ಓಡುವ ಕುದುರೆ ಗೊತ್ತುಂಟಾ? ಹೌದಾ? ಕೆಲವೆಲ್ಲ ತಪ್ಪೆಲ್ಲ ಕುದುರೆ ಎಲ್ಲ ಆ ಆಗುದಿಲ್ಲ. ಕುದುರೆಯನ್ನು ಏರಿ ಬಂದ್ರಲ್ಲ ಏನೋ ತಿಳಿಯದೆ ಗೊತ್ತಿಲ್ಲದೆ ಅರಿಯದೆ ಬಂದಿದ್ದೀರಲ್ಲ ಬಂದ ಹಾಗೆ ಹಿಂದೆ ಹೋಗಿ ಬಂದು ಕಾರ್ಯ ಪೂರ್ಣವಾಗದೆ ನಾ ಪೋಪನಲ್ಲ, ನಾ ಪೋಪನಲ್ಲ. ಓ, 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 ಓ. ಬಂದು ಕಾರ್ಯ ಪೂರ್ಣವಾಗದೆ ನಾ ಪೋಪನಲ್ಲ, ನಾ ಪೋಪನಲ್ಲ. ಇಂದು ಮುಂದೆ ಇಲ್ಲದೆ ನಾ ಪೋಪನಲ್ಲ, ಇಂದು ಮುಂದೆ ನಿಲ್ಲದೆ. ಮುಂದೆ ಮೆರವ ಕರುಣಿ ಮಣಿಯ ಇಂದು ಕಂಡ ಬಂದೆನು, ಮುಂದೆ ಮೆರವ ಕರುಣಿ ಮಣಿಯ ಇಂದು ಕಂಡು ಬಂದೆನವಳು. ಒಂದು ಮಾತು ಇವುದು ಗೆಲ್ಲಲಿ ಎಲ್ಲರಾಗ ಪದ್ಮಾವತಿಗೆ ಪೂರ್ಣವಾಗದೆ ನಾ ಪೋಪನಲ್ಲ, ನಾ ಪೋಪನಲ್ಲ. ಪೂರ್ಣವಾಗದೆ ಬಂದ ಹಾಗೆ ಹಿಂದೆ ಹೋಗುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಆಗುದು? ಇದು ಬಂದಾಯ್ತಾ? ಬಂದಾಯ್ತಾ ಇನ್ನು ಅಲ್ಲ ಇನ್ನು ಪ್ರಾರಂಭ ಆಗಿದೆ. ತೆಗೆದಿಟ್ಟಿದ್ಯಾ ಯಾಕೆ ಬೇಕಿತ್ತ? ಹಾಗಲ್ಲ, ಬರುವ ದಾರಿ ಸರಿ ಉಂಟಲ್ಲ ಹೋಗುದಕ್ಕೆ ಎಲ್ಲ ಅವಶ್ಯಕ ಉಂಟು. ಹೌದಾ? ಬಂದ ಹಾಗೆ ಹಿಂದೆ ಹೋಗುದಕ್ಕಾಗುದಿಲ್ಲ. ನಾವು ಹೊರಡುವಂತಹ ಕಾಲಕ್ಕೆ ನಮ್ಮದೊಂದು ರೂಪುರೇಷೆ ಇರುತ್ತದೆ. ನಾವು 1 ಲಕ್ಷ ಇಟ್ಕೊಂಡೆ ಹೋಗುದು. 1 ಲಕ್ಷ ಲಕ್ಷ್ಯ ಅದೇ. ಲಕ್ಷ್ಯವನ್ನು ಇರಿಸಿಕೊಂಡೇ ಹೋಗುವುದು. ನಿಜ. ಎಲ್ಲಿಗೆ ಹೋಗುವುದು, ಏನು ಮಾಡುವುದು, ಯಾರನ್ನು ಭೇಟಿ ಆಗುವುದು, ಎಷ್ಟೊತ್ತಿಗೆ ಬರುವುದು, ಎಷ್ಟು ಹಿಡ್ಕೊಂಡು ಹೋಗುದು, ಇವೆಲ್ಲ ಎಷ್ಟು ಕೇಳು. ಎಷ್ಟು ಕೊಡ್ತಾರೆ ಯೋಚನೆ ಮಾಡುದು. ಎಲ್ಲ ಪಟ್ಟಿ ಮಾಡಿಕೊಂಡು ಮೊದಲು ಹೋಗು, ತಯಾರು ಮಾಡಿಕೊಂಡು ಹೋಗುದು. ಹೌದು. ಎಂತದ್ದು ನಿನಗೇನಾಗ್ತದೆ? ವಾಕರಿಕೆ ನನಗೆ ಆ ಪಕ್ಷಿ ನೆನಪಾಗುದು ನಿನ್ನ ಕಾಲಿನಲ್ಲ ಅಂತದ್ದಾ? ಕಾಗೆಗಳಿರುವುದು ಹಾಗೆ. ಹಾಗಾಗಿ ಬಂದ ಹಾಗೆ ಹೋಗುದಕ್ಕಾಗುದಿಲ್ಲ. ಮುಂದೆ ಮೆರೆವ ಏ, ಅಲ್ಲ ಹಿಂದೆ ಬರವ. ನಿನಗೆದೆ ಹಿಂದೆ ಅದಕ್ಕಿಂತ ಹಿಂದೆ ಮಧ್ಯದ ಹೇಗುಂಟು ಕಣ್ಣು ನೋಡುವಾಗ ಹೆದರಿಕಾಗ್ತದೆ. ಹೌದು, ಕಣ್ಣು ನೋಡು, ಬೋಳೆ ಕಣ್ಣು. ಆಯ್ತೇನೀಗ ನನಗೆ ಮುಂದೆ ಇದ್ದು ಅಂದಿನ ಮುಂದೆ ಇದ್ದು, ನನಗೆ ಹಿಂದೆ ಇದ್ದು. ಮುಂದೆ ಇರುವ ತರುಣಿ ಮನೆಯಲ್ಲಿ ನಮಗೊಂದು ಕೆಲಸ ಆಗಬೇಕು. ಅಡಗಿರಾದ ಈ ಮನೆಗೆ ತೆರೆದಳು ಆತನ ಬೀಡ ಜೋಗಿ ನಮ್ಮವನಿಗೆ ಏನಾಗಿ ಬಂದೆ ನೀವೆಲ್ಲ ಬೀಳು. ಏನು ಬಂದ ಕಾರ್ಯ ಪೂರ್ಣವಾಗಿ ನಾವು ಪೋಪರಲ್ಲ. ದೊಡ್ಡ ಕಾರಣಿಕ ಪುರುಷರು ನೀವು. ಎಲ್ಲ ಶಬರ ಮಾವನ ಯಾರು? ಶಬರ ಶಬರ ಹೇಳಿದ್ದಾರೆ. ಶಬರ ಅಂತ ಹೇಳಿ ಓ, ಶಬರ. ಅಂದ್ರೆ ಅವರಿಲ್ಲ. ಎಲ ಕಿರಾತ ಅಂತ ಹೇಳ್ತಾನೆ. ಉಂಟಾ? ಯಾವುದು? ಕಿರಾತ ಗಡ್ಡಿ. ಕತ್ತಿ ಕುಡಿ ನೀನು. ಕತ್ತಿ ಕುಡಿ. ಹೊಟ್ಟೆ ನೋವಿಗೆ ಕಸ ಮಾಡಿ ಕುಡಿವಾ. ಏ ಕಾಡಬೇಡ. ನಾವು ಕಾಡಿದ್ದಿಲ್ಲ. ಅವ್ನು ಕಾಡುದಿಲ್ಲ. ಕಾಡುದಿಲ್ಲ. ಬೇಡುವುದು ಬೇಡುವುದಿಲ್ಲ. ಹಾಗೆ ಹೇಳಿದ ಮತ್ತೆ ಎಲ್ಲ ಪುಳಿಯಿಂದ ಅಂತ ಹೇಳಿದ್ದಾನೆ. ಪುಳಿಂದ ಅವರು ಸತ್ಯ ಎಷ್ಟು ವರ್ಷ ಆಯ್ತು. ಪುಣ್ಯಾತ್ಮ. ಯಾರು? ಎಂತದ್ದು ಈ ಹೇಳುದು? ಯಾರ ಬಗ್ಗೆ ಹೇಳುದು? ಪುಳಿಸಿದವರಲ್ಲ. ಮತ್ತೆ ಎಂತ? ಅಯ್ಯೋ ಕಾಡಿನಲ್ಲಿ ಒಂದು ವರ್ಗದವರು ವಾಸವಾಗಿರ್ತಾವ್ರನ್ನು ಕಿರಾತರು ಅಂತ ಕರೀತಾರೆ. ಹಾಗಾಗಿ ನನ್ನ ಕಾಣುವಾಗ ನಿನ್ನ ಹೆಸರು, ನಿನ್ನ ಅಪ್ಪಯ್ಯ, ನಿನ್ನ ಅಮ್ಮಯ್ಯ, ಅಪ್ಪನ ಹೆಸರು, ನಮ್ಮ ಹೆಸರು, ಮದುವೆ ಆಗಿದೆ, ಗಂಡ ಹೆಸರು, ಹೆಣ್ಣು ಹೆಸರು ಎಲ್ಲ ಒಂದು ಸವಿಸ್ತಾರವಾಗಿ ಹೇಳಿ. ಇಷ್ಟು ಪ್ರಶ್ನೆ ಕೇಳಿದೆಯಲ್ಲ, ಒಂದು ಅರ್ಥ ಆಗ್ಲಿಲ್ಲ ನಮಗೆ. ಸ್ವಲ್ಪ ಮೆಲ್ಲ ಬಿಡಿಸಿ ಹೇಳು. ನಿಧಾನ ಹೇಳು. ನಮಗೆ ಕಾಲದ ಪರಿ ಉಂಟು. ಅದು ಅರ್ಥ ಆಗ್ಬೇಕಲ್ಲ. ಮತ್ತೆ ಮುಗಿಸು, ನಿಧಾನ. ನೀನು ಯಾರು? ನಿನ್ನ ಅಪ್ಪ ಯಾರು? ನಾವು ಪ್ರಾರಂಭಿಸುವುದು ಅಪ್ಪನಿಂದ. ದೇವಕಿ ಎಲ್ಲವೇ ಜನಕನು ಶೌರ್ಯೂ ಆ
ಜನಗನು ಚೂರಿಯು ಜನಗನು ಚೂರಿಯು ವಾಸುದೇವ ವಾಸುದೇವನು ಕರೆವರ್ ಎಲ್ಲನೋ ಸುದೇವ ಸುದೇವ ಸುದೇವನೋದು ಕರೆವರೋನೋ ವಾಸುದೇವನೋದು ಕರೆವರೋನೋ ಕನ್ಯಾತಿಯಾಗಿ ನಾವನಕ್ಕೆ ನೆನೆಗೆ ಬಂದೆ ಆಡಿಡುವುದ ಸಾವಧಾನದಿಂದ ಪೇಳು ಸಾವಧಾನದಿಂದ ಪೇಳು 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 ದೇವಗಿ ಎನ್ನೋವೆ ತನಕನು ಚೌರಿಯೋ ವಾಸುದೇವನೋದು ಕರೆವರೆಲ್ಲನು ವಾಸುದೇವನೋದು ಕರೆವರೆಲ್ಲನು ಈ ವಿಧದಿ ಕಲ್ಯಾಣಿಯಾಗಿ ನಾವನಕ ನಿಲ್ಲೆಡೆಗೆ ಬಂದೆ ಸಾವಧಾನದಿಂದ ಬೀಳು 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 ಹೌದು, ನಾವು ಪ್ರಾರಂಭಿಸುವುದು ಅಮ್ಮನಿಂದ. ಅಮ್ಮನಿಂದ. ಅಮ್ಮ 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 ಯಾರು ಹೇಳಿಬಿಡು. ಬೇಗ ಹೇಳು ಪುಣ್ಯಾತ್ಮ. ಒಮ್ಮೆ ಮೊದಲು ಹೊತ್ತಾಗಿದೆ ಹೇಳು ಅಂತ ಹೇಳಿಕೊಂಡು. ನನ್ನಮ್ಮ ದೇವಕಿ ದೇವಕಿ. ಅಪ್ಪ ಚೌರಿ ಎಂತದ್ದು ಚೌರಿ? ಅದು ಯಾಕೆ ನಿಮಗೆ ಬೇಕಿತ್ತೆ? ಜಲಿ ಸರದವಳೆ ಎಂತದ್ದು? ಅಜ್ಜಿ ತಲೆಯಲ್ಲಿ ಕೂದುಂಟೇನೆ ಅಪ್ಪ ತಲೆಗೆ ಸಿಕ್ಕಿಸ್ಲಿಕ್ಕೆ. ಅಪ್ಪ ಚೌಳಿ ಹಾಗಾಗಿ ಚೌರಿ ಎನ್ನುವಾಗ ಹೇಳಿದ್ದು ಚೌರಿ. ವಸುದೇವ ವಸುದೇವ ದೇವಕಿಯ ಮಗನಾದಂತಹ ನಾನು ವಾಸುದೇವ. ನೀನು ವಾಸುದೇವ, ನಾನು ಯೇಸುದೇವ. ಯಾರು ಹೇಳಿದ್ದು? ನೀನೇ. ಯಾರು ಹೇಳಿದ್ದು? ಯೇಸುದೇವ ಅಂತ. ಅವನ ಹೆಸರು ಹಾಗಲ್ಲ ಮತ್ತೆ ಸುದೇವ ಎನ್ನುವ ಹಾಗೆ ಹೆಸರು ಪ್ರೀತಿಯಿಂದ. ಅವ ಯಾವಾಗಲೂ ನನ್ನ ಜೊತೆಯಲ್ಲಿ ಇರುವುದಿಲ್ಲ, ದೂರ ಇರುವಾಗ ಏ ಸುದೇವ ಸುದೇವ ಏ ಸುದೇವ ಎನ್ನುವ ಹಾಗೆ ಕರೆಯಿದ್ದು. ಹಾಗೆ ಅವ ಹೇಳಿದ್ದು ಹಾಗೆ ಏ ಸುದೇವ. ಇದು ಕೈ ಬಿಚ್ಚು ತರುತ್ತೆ ನನ್ನದ್ದು. ಹೌದು
ಸರಿ ಆಯ್ತಲ್ಲ ಆಯ್ತಾಯ್ತು, ಪರಿಚಯ ನಮ್ಮ ಪರಿಚಯ ಕೇಳಿದ್ರೆ ಸಾಕಾಗ್ತದ? ಕನ್ಯೆಯರನ್ನು ಹುಡುಕುತ್ತಾ ಹುಡುಕುತ್ತಾ ಬಂದವರು. ಹಾಗಾಗಿ ನೀನು ಯಾರು, ನಿನ್ನ ಪರಿಚಯವನ್ನು ಹೇಳ್ಬೋದಲ್ವಾ? ಹೇಳಿಬಿಡು ನೋಡುವ. ಅಪ್ಪನಿಂದ ಪ್ರಾರಂಭ. ಆಗಲಿ, ಎಲ್ಲಿ ಅಪ್ಪನ ಜನಕ ತೋಂಡ ದೇಶದಧಿಪತಿ ಆಕಾಶ ರಾಯನ ಅಡುಗೆಯಾಗಿಗೆನು ಪದ್ಮಾವತಿ. ಆಕಾಶ ರಾಯನ ಅಡುಗೆಯಾಗಿಗೆನು ಪದ್ಮಾವತಿ ಪದ್ಮಾವತಿ ಪದ್ಮಾವತಿ. ದೇಶದಧಿಪತಿ ಆಕಾಶ ರಾಯನಡುಗೆ ಆಗಿಗೆನು ಪದ್ಮಾವತಿ. ಆಕಾಶ ರಾಯನಡುಗೆ ಆಗಿಗೆನು ಪದ್ಮಾವತಿ ಪದ್ಮಾವತಿ ಪದ್ಮಾವತಿ. ಮನಗೆ ಬಂದ ತೆರದಿ ನುಡಿಯಲಿಟ್ಟು ನಾಚಬೇಕೆ ಮನವು ಪದ್ಮಾವತಿ ಗೆನುವರನ್ನ ಜನಪದಗಳು ಮನಗೆ ಬಂದ ತೆರದಿ ನುಡಿಗೆ ಇಳಿದು ನಾಚಬೇಕೆ ಮನವು ಪದ್ಮಾವತಿ ಪದ್ಮಾವತಿ ಪದ್ಮಾವತಿ. ಪದ್ಮಾವತಿ 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 ಪದ್ಮಾವತಿ. ದೇಶದಧಿಪತಿ ಆಕಾಶ ರಾಯ ಅಡುಗೆ ಆಗಿಗೆನು ಪದ್ಮಾವತಿ 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 ಪದ್ಮಾವತಿ. ಮನಕ್ಕೆ ಬಂದ ತೆರದಿ ನುಡಿಗೆ ಗಿಣಿತು ನಾಚಬೇಕು ಮನವು.
ಜನಕ ತೋಟ ದೇಶದ ಅಧಿಪತಿ ಖಂಡಿತವಾಗಿ ಹೇಳ್ತೇನೆ. ಹೇಗೆ? ನೇರವಾಗಿ ಹೇಳುವುದಿಲ್ಲ. ಮತ್ತೆ ನಾನು ಪರ್ಯಾಯ ಪದ ಪರ್ಯಾಯ ಪದ ಸೂಚಿಸ್ತೇನೆ. ನೇರವಾಗಿ ಪರ್ಯಾಯ ಆಯ್ತು. ಅಲ್ಲಲ್ಲ, ನಿಮ್ಗೆ ಅನುಮಾನವ? ಹಾಗಲ್ಲ, ಮತ್ತೆ ಯೋಚಿಸಿ ಹೇಳಿದ್ರೆ ಆಯ್ತು. ಯೋಚಿಸಿ. ಅಪ್ಪ 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 ಮೇಲೆ. ಅಯ್ಯೋ ಪುಣ್ಯಾತ್ಮ, ಇಷ್ಟು ಚಂದದ ಹೆಣ್ಣು, ಎಷ್ಟು ಪಕ್ಕನೆ ಅಪ್ಪ ಮೇಲೆ ಹೋದ್ರಲ್ಲ. ನಿಮಗೆ ಇಲ್ಲಿಂದಲೇ ಶ್ರದ್ಧಾಂಜಲಿ ಸಲ್ಲಿಸುತ್ತೇನೆ. ನಿನಗೇನಾಯ್ತು? ಅಪ್ಪ ಸತ್ತದಂತಲ್ಲ, ಮೇಲೆ ಎಂತದ್ದು ಮತ್ತೆ? ಸತ್ತದ್ದು ಇನ್ನಪ್ಪ. ನೆನಪಿದ್ದಾರೆ. ಮೇಲೆ ಕಾಣಿಸ್ತಾ ಇರುವುದೇನು? ಎಂತದ್ದು? ಆಕಾಶ. ಆಕಾಶ ರಾಯನೇ ನನ್ನಪ್ಪ. ಓ ಗಿಡುಗನ ಮಗಳು. ಯಾರು ಗಿಡಗನ ಮಗಳು? ನೀನು. ಆಕಾಶ ರಾಯ. ಅಮ್ಮನ ಹೆಸರು ಆಕಾಶರಾಯ. ಹೌದು ಹೌದು. ಅಮ್ಮ ಅಮ್ಮ ಕೆಳಗೆ. ಅಮ್ಮ ಅಮ್ಮ. ಅಯ್ಯೋ ಪುಣ್ಯಾತ್ಮ, ನಿನಗೇನಾಯ್ತು? ಇಷ್ಟೊತ್ತು ಪಟ 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 ಅಂತ ಕುಣಿದದ್ದು ಎಷ್ಟು ಕುಣಿತೇವೆ, ಎಷ್ಟು ನೋವಾಯ್ತು ಏನ. ನಿನ್ನಮ್ಮನ ಇಲ್ಲೇ ಹೋಗದ? ನಿನ್ನ ಅಜ್ಜಿಯನ್ನು ಹೋಗುತ್ತದೆ. ಕಾಣಿಸ್ತಾ ಇರುವುದೇನು? ಅದೇನು? ಭೂತಾಯಿ. ಓ ಅದೇ ವಾಸನೆ ಬಂದದಾಗ. ಏನು? ಭೂತಾಯಿ ಭೂತಾಯಿ ಭೂತಾಯಿ. ಹೋಗಿ ಬಾಲಂಟಂತೆ. ಭೂಗೆ ನನ್ನದು ಬಾಲುಂಟು. ನಾ ಹೇಳಿದಕ್ಕೂ ಭೂ ಎನ್ನುವಂತಹ ಅಕ್ಷರಕ್ಕೆ ಬಾಲ ಉಂಟು. ಹಾಗೆ ಭೂತಾಯಿ ಇನ್ನೊಂದು ಹೆಸರಿದೆ. ಏನು? ಧರಣಿ ದೇವಿ. ಓ ಧರಣಿ ದೇವಿ. ಹೌದು ಹೌದು. ಸರಿ. ಆಕಾಶ ರಾಯ ಹಾಗೂ ಧರಣಿ ದೇವಿ ದಂಪತಿಗಳಿಗೆ ಮದುವೆ ಆಗದಷ್ಟೇ ಕಾಲಾದ ಮಕ್ಕಳೇ ಆಗಿಲ್ವಂತೆ. ಏನು ಅವರು ವಿದೇಶದಲ್ಲಿದ್ರ? ಹಾಗಲ್ವೋ? ಮತ್ತೆ? ಅದಕ್ಕೆ ಯೋಗ ಭಾಗ್ಯ ಎನ್ನುವುದು ಕೂಡಿ ಬರಬೇಕು. ಯೋಗ ಮಾಡ್ಬೇಕಾ? ಯೋಗ ಮಾಡಿದ್ರೆ ಮಗು ಆಗ್ತದಾ? ಯೋಗ ಅಲ್ಲ, ಯೋಗ ಭಾಗ್ಯ. ಯೋಗ ಭಾಗ್ಯ. ಆ ಕಾಲಕ್ಕೆ ದೇವರ್ಷಿಗಳಂತಹ ನಾರದ ಮಹರ್ಷಿಗಳಾದ ಯಾರು ಬಂದದ್ದು? ದೇವರ್ಷಿಗಳು ಅವರ ನಾರದರು ಬಂದವರೇ ಹೇಳಿದ್ರು ಏನು? ಪುತ್ರ ಕಾಮಿಷ್ಟಿ ಯಾಗವನ್ನು ಮಾಡುವುದಕ್ಕೆ. ಅದ್ಯಾಕೆ ಪುತ್ತೂರಿಗೆ ನೀವು ಹೋದದ್ದು? ಪುತ್ರ ಕಾಮಿಷ್ಟಿ ತರಲಿಕ್ಕೆ. ಪುತ್ರ ಕಾಮೇಷ್ಟಿ ಯಾಗ. ಯಾಗ. ಯಾಗವನ್ನು ಮಾಡಿದ್ಮೇಲೆ ಆ ಸ್ಥಳವನ್ನು ಉಳುವಂತಹ ಕ್ರಮ ಉಂಟು. ಸರಿ. ಬಂಗಾರದ ನೇಗಿಲುಗಳಿಗೆ ಎತ್ತುಗಳನ್ನು ಕಟ್ಟಿ ಉಳುವುದಕ್ಕೆ ಪ್ರಾರಂಭ ಮಾಡಿದ್ರು. ಬಂಗಾರದ ನೇಗಿಲು. ಹೌದು ಉಳುವಂತಹ ಸಂದರ್ಭ ಏನಾಯ್ತು? ಬಂಡೆ ಕಲ್ಲಿಗೆ ನೇಗಿಲು ತಾಗಿ ಎತ್ತುಗಳು ನಿಂತು ಹೋಯಿತಂತೆ. ಬಹುಶಃ ಬಂಡೆ ಕಾಲ ಪುಡಿ ಪುಡಿ ಆಯ್ತು ಅಪ್ಪನ ಸಾಲದಾಗಿ. ಇಲ್ಲ ಮತ್ತೆ ಕಲ್ಲು ಹುಡುಕರನ್ನು ಕರೆಸಿದ್ರು, ಬಂಡೆಯನ್ನು ಬದಿಗೆ ಸರಿಸಿದ್ರು. ಆಗ? ಆದ್ರೆ ವಿಶೇಷ ಏನದು? ಬಂಡೆ ಬದಿಗೆ ಸರಿಸಿದಾಗ ಒಂದೇ ಒಂದು ಕೊಳ. ಒಂದೇ ಒಂದು ಕೊಳ. ಯಾರು ಕೋಲ ಹಾಕಿದ್ದಾರೆ ಅವರಿಗೆ? ಕೊಳ ಕೊಳ. ಕೊಳ ಕೊಳ. ಕೊಳದ ಮಧ್ಯಭಾಗದಲ್ಲಿ ಏನಿತ್ತು? ಒಂದೇ ಒಂದು ಕಮಲ. ಒಂದೇ ಒಂದು ಕಮಲ. ಕಮಲ ಒಂದು ನುಡಿತ್ತು. ಸೂರ್ಯರಶ್ಮಿ ಬಿದ್ದಾಗ ಅರಳಿತ್ತು. ಆಗ ನಾನು ಪ್ರಾರಂಭ ಮಾಡಿದೆ. ಏನು? ಅರಳಿದೆ ಅರಳಿದೆ ಮುದುಡಿದ ತಾವರೆ ಅರಳಿದೆ. ಗೊತ್ತಾಯ್ತಲ್ವಾ? ಹೊತ್ತಾಯ್ತು. ಗೊತ್ತಾಯ್ತು? ಆಯ್ತಾ? ಬೇಗ ಬೇಗ ಆಯ್ತು. ಈಗ ಬೀಳ್ತದೆ ಬೆಳಗ್ಗೆ. ಕಮಲದ ಮಧ್ಯಭಾಗದಲ್ಲಿ ಒಂದು ಶಿಶು. ಅದ್ಯಾರಿಟ್ಟದ್ದು? ಇಟ್ಟದಲ್ಲ, ಸೀಸ ಸೀಸ ಶಿಶು. ಆ ಶಿಶು. ಮಗು ಮಕ್ಕಳಿದಂತಹ ಆಕಾಶರಾಯ ದಂಪತಿಗೆ ಮಗುವನ್ನು ನೋಡಿ ಬಹಳ ಸಂತೋಷವಾಯಿತು. ಎತ್ತಿಕೊಂಡು ಪ್ರೀತಿಯಿಂದ ಸಾಕಿದ ಸಲಹೆ ದೃಷ್ಟಿ ಎತ್ತರಕ್ಕೆ ಬೆಳೆಸಿ ನಿಂತಿದ್ದಾಳೆ. ಆ ಕೂಸೆ ಈ ಕೂಸು, ಈ ಕೂಸೆ ಆ ಕೂಸು. ಆ ಕೂಸೆ ಈ ಕೂಸು. ಹೌದಾ? ಹೌದು. ಇದು ಕೂಸ? ಇದು ಕೂಸಲ್ಲ. ಹೌದಾ? ಕೂಸು. ಇದು ಹೂಕೋಸ? ಹೂಕೋಸಲ್ಲ. ಆ ಕೂಸು. ಆ ಕೂಸೆ ಈ ಆ ಕೂಸು. ಮಗುವೇ ಈ ಮಗು. ಈಗ ನಿನ್ನ ಹೆಸರು? ನಾ ಸಿಕ್ಕಿದೆಯಲ್ಲಿ ಹೇಳಿ. ತಾವು ಕಮಲದಲ್ಲಿ. ಹೌದು. ಕಮಲಕ್ಕೆ ಒಂದು ಹೆಸರು ಉಂಟು. ಏನು? ಪದ್ಮ. ಪದ್ಮ. ಹಾಗಾಗಿ ನನ್ನ ಹೆಸರು ಹೇಳ ಹೇಳು. ಹೇಳ ಹೇಳು. ಒಮ್ಮೆ ಹೇಳಿ ಬಿಡು. ಹೇಳಿ. ನನ್ನ ಹೆಸರು ಪದ್ಮಾವತಿ. ಉಮಾವತಿ, ನೀನು ಈ ಕಾಡು ದಾರಿಯಲ್ಲಿ ಬರ್ತೇನೆ ಗೊತ್ತಿಲ್ಲ. ನನ್ಗೆ ಗೊತ್ತಾಯ್ತು. ಕಾಲ ಕಾಲಕ್ಕೆ ಕೋಲ ಬೇಕಾ ಮೊಂಡ ಬೇಕಾ ಎಂತದ್ದು ಹೇಳು? ಇವತ್ತು ಮಾತು ಹೇಳುವಾಗಲೇ ಗೊತ್ತಾಯ್ತು. ಕಾಣಿಕೆ ಎಲ್ಲಿ ಹಾದ ಮೇಲೆ ನೋಡಿದ ಕಟ್ಟದಾಗ ಅಣಿ ಕಟ್ಟಿದಾಗ ಇದು ಭೂಮೋಚನ. ಅದೆಂತದ್ದು? ಅದು ಪರಿವಾರ ದೈವ. ಹೌದಾ? ಅಲ್ಲ, ನೀನು ಎಲ್ಲಿಯೋ ಕೈ ಹಾಕಿರ್ಬೇಕು. ಕಾಣಿಕೆ ಉಂಟು. ಎಲ್ಲಪ್ಪ ಮತ್ತೆ ಇಲ್ಲದಿಗೆ ಆವೇಶ ಬರ್ಲಿಕ್ಕಿಲ್ಲ. ಹೇಳಿದ್ದೀನಿ. ನಾ ಪದ್ಮಾವತಿ ಅಂತ ಹೇಳಿದ್ದು. ನಿನ್ನ ಹೆಸರು ಪದ್ಮಾವತಿ. ನೀ ಪದ್ಮಾವತಿ. ನೀನು ಪದ್ಮಾವತಿ. ನಿನ್ನ ಹೆಸರು? ರಮಣಿ. ಎಂತದ್ದು? ನಾರಮಣ. ಹೌದು, ಅಲ್ಲಿ ಹೇಳಿದ್ದು. ಹಾಗಾಗಿ ಹೇಳ್ತಾ ಇದ್ದೇನೆ, ಬಾಯಿಗೆ ಬಂದ ಹಾಗೆ ಮಾತನಾಡಿದ ಸಿಟ್ಟು ಬರ್ತದೆ. ನಡೆಯಲಿಲ್ಲ. ಈಗ ನೀವು ನಿಮಗೆ ಕೋಪ ಬರ್ತದೆ ಅನ್ನೋ ಕಾರಣಕ್ಕೆ ಬೇಕಾಗಿ ಹೋಗುತ್ತೀವಿ ಅಂತ ಭಾವಿಸಿಕೊಂಡು ಮತ್ತೇನ್ ಮಾಡ್ತೀರಿ? ಪರಿಚಯ ಹೇಳಿದ್ರೆ ಸಾಕಾಗುದಿಲ್ಲ. ನಿನಗೆ ಸಿಟ್ಟು ಬಂದದ್ದ? ಸಿಟ್ಟು ಬಂದ್ರಲ್ಲಿ ಬಿಡ್ತಾ ಅಂತ ಹೇಳಿದ. ಆದ್ರೆ ಒಂದು ವಿಷಯ, ಇಲ್ಲಿಗೆ ಬರುವುದಕ್ಕೆ ಬಲವಾದ ಕಾರಣ ಕನ್ಯಾರ್ಥಕ್ಕೆ ಬಂದ ಮೊದಲು ನಾವು ಹೇಳಿದ್ದೇವೆ. ಹೇಳಿ ಬಿಡೋದ್ರ ಪುಣ್ಯಾತ. ಖಂಡಿತಿಯನ್ನು ಹುಡ್ಕೊಂಡು ಬಂದದ್ದು. ಹೋಗಿ ಹುಡುಕೊಂಡು ಹೋಗಿ. ಎಲ್ಲಿ ಹುಡ್ಕೊಂಡು ಹೋಗುದು? ಇಲ್ಲೇ ಇದ್ದಾಳೆ ಅನ್ನೋದು ಸಿಕ್ಕಿ ಹೇಳಿ ಆಯ್ತಾ? ದೊಡ್ಡ ಪರಾರಿ ಆಯ್ತು. ಇದು ಗೊಡ್ಡು, ಇದಕ್ಕೆ ಹಾಕಿ ತೊರೆದಲ್ಲ ಪಾನವ ಸರಸಿಜ ಮುಖಿ ಪದ್ಮಾವತಿಯ ವಿರಗ ಸಂತಾಪದು ಹೊರಗಿದ ಮುಸುಕಿಟ್ಟು ನೆನೆಸುತ್ತ ಚೆಲುವ ಮಾನಿನಿಯ
ಶ್ರೀನಿವಾಸ, ಕಾಡಿನಲ್ಲಿ ಪದ್ಮಾವತಿಯನ್ನು ಕಂಡೆ. ಎಂತಹ ಮನಮೋಹಕವಾದಂತಹ ರೂಪ ಪದ್ಮಾವತಿಯದ್ದು. ಆಹಾ, ಮದುವೆಯಾಗುವುದಿದ್ರೆ ಪದ್ಮಾವತಿಯನ್ನೇ ಮದುವೆಯಾಗಬೇಕು ಎನ್ನುವ ಹಾಗೆ ನನ್ನ ಮನಸ್ಸು ಹಪ್ಪಹಪ್ಪಿಸುತ್ತಾ ಇದೆ. ಹೇಗಾದರೂ ಮಾಡಿ ಪದ್ಮಾವತಿಯನ್ನು ವರಿಸಲೇಬೇಕು. ಹಾಗೆ ನನಗೆ ದಾರಿ ಯಾವುದು? ಹೀಗೆ ಇದ್ದರೆ ಖಂಡಿತವಾಗಿಯೂ ನನಗೆ ಮದುವೆಯಾಗುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕೊಂದು ದಾರಿಯನ್ನು ಕಂಡುಕೊಂಡಿದ್ದೇನೆ. ಆಹಾರವನ್ನು ತ್ಯಜಿಸಬೇಕು, ನೀರು ಕುಡಿಯುವುದಿಲ್ಲ. ಹುತ್ತದ ಮನೆಯಲ್ಲಿ ಮೂಲೆಯಲ್ಲಿ ಹಾಗೆ ಮುಸುಕು ಹಾಕಿ ಮಲಗುತ್ತೇನೆ. ನೋಡೋಣ ಏನಾಗುತ್ತೆ. ಮಲಗಿಗ ವೆಂಕಟಾಚಲಪತಿಯನ್ನು ಕಾಣುತ್ತಾ ತಳೆದು ಕೌತುಕವ ಕೀಳಿದಳು. ಕಳೆ ಮಲಗಿ ಹಗಲು ಹೊತ್ತಿಗಳು ವೆಂಕಟಾಚಲಪತಿಯ ಕಾಣುತ್ತಾ ಮಗನೇ ಶ್ರೀನಿವಾಸ, ಏನಾಯ್ತು ಕಂದ? ಹಗಲು ಹೊತ್ತಿನಲ್ಲಿ ಮುಸುಕು ಹಾಕಿ ಮಲಗಿದ್ದಿ, ಹಾಲು ಕುಡಿಯುವುದಿಲ್ಲ, ಹಣ್ಣು ತಿನ್ನುವುದಿಲ್ಲ. ಮಗನೇ ಶ್ರೀನಿವಾಸ, ಏನು ಕಂದ, ಏನಾಯ್ತು ನಿನಗೆ? ಅಮ್ಮ, ಏನು ಅಂತ ಹೇಳಿ ಅಮ್ಮ. ಯಾಕೆ? ಏನನೆಂಬೆ ಬಕುಳಾದೇವಿ ದುಮ್ಮಾನದ ಹದನಗಳ ಕಾನನದಲ್ಲಿ ಮೃಗ ಬೇಟೆಯೊಳಿರುತ್ತಿರಿ ಮಾಲಿನಿಯೋರ್ವಳು ವನದೊಳಗಿದ್ದಳು. ಏನನೆಂಬೆ ಬಕುಳಾದೇವಿ ದುಮ್ಮಾನದ ಹದನಗಳ ನನ್ನ ಮನಸ್ಸಲ್ಲಿರುವಂತಹ ಬೇಸರವನ್ನು ನಿನ್ನಲ್ಲಿ ಹೇಳಿಕೊಳ್ಳಬೇಕು ಎನ್ನುವ ಹಾಗೆ ನನಗೆ ಮೂಗಿನವರೆಗೆ ಮನಸ್ಸುಂಟು. ಹೌದಾ? ಮತ್ತೆ ಯಾಕೆ ಹೇಳುವುದಿಲ್ಲ? ಹೇಳಿಕೊಳ್ಳಿಕ್ಕೆ ಆಗುವುದಿಲ್ಲವಲ್ಲ. ಯಾಕೆ ಕಂದ? ಅಯ್ಯೋ, ಒಮ್ಮೆ ಸರಿಯಾಗಿ ನನ್ನನ್ನು ನೋಡಂತೆ. ಏನು ಈ ಪ್ರಾಯದಲ್ಲಿ ನನಗೆ ಏನಾಗಬೇಕು? ಈ ಪ್ರಾಯದಲ್ಲಿ ನಿನಗೆ ಬಟ್ಟೆ ಆಗಬೇಕು, ಆಭರಣ ಆಗಬೇಕು. ಅಯ್ಯೋ ದೇವರೇ, ಸರಿಯಾಗಿ ನೋಡು. ಏನು ಕಂದ? ಈ ಹೊತ್ತಿನಲ್ಲಿ ನಿನ್ನ ಬೆನ್ನು ಬಾಗಿದೆ. ಹೌದು. ಕೈಗೊಂದು ಊರುಗೋಲು ಉಂಟು ಅಲ್ವೇ? ಹೌದು. ಕಣ್ಣು ಮಂಜಾಗಿದೆ. ಹೌದು ಕಂದ, ಕಾಣುವುದಿಲ್ಲ. ತಲೆ ಕೂದಲು ಬೆಳ್ಳಗಾಗಿದೆ. ಈ ಹೊತ್ತಿಗೆ ಮನೆಯಲ್ಲಿ ಒಂದು ಕೆಲಸ ಮಾಡುವುದಕ್ಕೆ ಒಬ್ರು ಜನ ಬೇಡವೇ ನಿನಗೆ? ಈಗ ಕೆಲಸಕ್ಕೆ ಜನ ಬೇಕಾ? ಯಾರು ಕಂದ ಹುಡುಕಿಕೊಂಡು ಹೋಗುದು ನನ್ನಿಂದ ಆಗುದಿಲ್ಲ. ಅಯ್ಯೋ, ಇನ್ನು ನಿನಗೆ ಅರ್ಥವಾಗಲಿಲ್ಲವೇ? ಸರಿಯಾಗಿ ಬಿಡಿಸಿ ಹೇಳಬೇಕು. ಏನು ಇದು? ನನಗೆ ಮದುವೆ ಆಗಬೇಕು ಅಂತ. ಓ, ಈಗ ನೀನು ಮದುವೆ ಪ್ರಾಯಕ್ಕೆ ಬಂದಿದ್ದಿ. ನಿನಗೆ ಗೊತ್ತಾಗುದಿಲ್ಲ? ಅಲ್ಲ, ನೀನು ಹೇಳಿದ ಮೇಲೆ ನನಗೆ ನೆನಪಾದದ್ದು ಕಂದ. ನಾನು ಹುಡುಗಿಯನ್ನು ನೋಡಿದ್ದೇನಂತ ಹೇಳಿ. ಹೌದಾ? ಹೌದು. ಎಲ್ಲಿ ಅವಳು? ಅವಳು ತೋಂಡ ದೇಶದವಳು. ತೋಂಡ ದೇಶ? ಆಕಾಶರಾಯ ತಂದೆಯ ಹೆಸರು. ಸರಿ. ಧರಣಿ ದೇವಿ ತಾಯಿಯ ಹೆಸರು. ಅವಳ ಹೆಸರು ಪದ್ಮಾವತಿ ಎನ್ನುವ ಹಾಗೆ. ಅವಳನ್ನು ಮರಿಸುವಂತಹ ಮನ ಉಂಟು ನನಗೆ. ಸರಿ, ಈಗ ನಾನೇನು ಮಾಡಬೇಕು ಕಂದ? ನೀನು ಹೋಗಿ ಹೆಣ್ಣು ಕೇಳಬೇಕಲ್ಲ. ಕನ್ಯಾರ್ಥಿಯಾಗಿ ನಾನೀಗ ಅಲ್ಲಿಗೆ ಹೋಗಬೇಕಮ್ಮ. ಹಾಗಿದ್ರೆ ತಡ ಮಾಡುವುದು ಯಾಕೆ? ನಾನು ಹೋಗುತ್ತೇನೆ ಈಗ. ಸರಿ ಅಲ್ವಾ? ಹಾಗಾದ್ರೆ ನಿನ್ನ ಕೆಲಸವನ್ನು ನೀನು ಪೂರೈಸಿಕೋ. ಸರಿ, ಆಮೇಲೆ ನೋಡುವ. ಬೇಗ ಬರ್ತೇನೆ. ಹಾಲು ಕುಡಿ, ಹಣ್ಣು ತಿನ್ನಾಯ್ತಾ? ನನ್ನ ಆಸೆಯನ್ನು ಈಡೇರಿಸಲಿಕ್ಕೆ ಬೇಕಾಗಿ ಅಮ್ಮ ತೋಂಡ ದೇಶಕ್ಕೆ ಹೊರಟಿದ್ದಾಳೆ. ಆದರೆ ಇವಳಲ್ಲಿ ಹೋಗಿ ಹೆಣ್ಣು ಕೇಳುವಂತಹ ಸಂದರ್ಭದಲ್ಲಿ ರಾಜ ಮತ್ತೆ ರಾಣಿ ಇವಳಲ್ಲಿ ಪ್ರಶ್ನಿಸುವುದುಂಟು. ಹುಡುಗನ ಸಂಪತ್ತೇನು, ಹುಡುಗನ ವಿದ್ಯೆ ಏನು, ಉದ್ಯೋಗವೇನು ಎನ್ನುವ ಹಾಗೆ. ಆವಾಗ ಇವಳಲ್ಲಿ ಕೇಳುವುದಕ್ಕೆ ಉತ್ತರ ಉಂಟೆ. ಅದಕ್ಕೆ ಬೇಕಾಗಿ ರಾಜ ಮತ್ತು ರಾಣಿಯ ಮನವನ್ನು ಪರಿವರ್ತಿಸುವುದಕ್ಕೆ ಬೇಕಾಗಿ ವೇಷಾಂತರದಿಂದ ನಾನೇ ಹೋಗುತ್ತೇನಂತೇಳಿ. ಯುದ್ಧ ಪದ್ಮಾವತಿಯು ಶ್ರೀ ಪುರುಷೋತ್ತಮನ ನೆನೆದೋತನಯ ಚಿತ್ತದ ಅಗ್ನಿಯಲ್ಲಿ ತೊಳಲೊತ್ತ ಬಳಲಿ ಅರಸಿ ಧರಣಿ ದೇವಿ ಕಂಡಳ ಚರಿತಾಳುತ್ತ ತರಳೆಯಳನು ಅರಿಯದೇಕೆನುತ್ತ ಕನ್ನಡ ನಾಡಿನ
ಬಂದ ಕೊರವಂಜಿನ ನಮ್ಮ ಕಣ್ಯ ನೀವು ಕೇಳಿರವ್ವ ಕಣಿಯನ ಪೇಳೆಯವ್ವ ಕಣಿಯ ಪೇಳಲು ಬಂದ ಕೊರವಂಜಿನ ನಮ್ಮ ಕಣಿಯನ ಕೇಳಿರವ್ವ ನೀನೇದಾನಿ ಕೊರವಂಜಿ ಅಲ್ಲ ಮತ್ತೆ ಕಣಿ ಹೇಳಿಕ್ಕೆ ಹೇಳಿ ಕರೆದವರಲ್ಲ ಮತ್ತೆ ಯಾಕೆ ಕಾರಣ ಏನು ನನ್ನ ಮಗಳನ್ನು ನೋಡುತ್ತೀನಿ ಆ ಮಕ್ಕಳಲ್ಲಿ ಏನೋ ಸಮಸ್ಯೆ ಉಂಟಾಗಿದೆ ಹೌದಾ ಹೌದು ಅದಕ್ಕಾಗಿ ಪರಿಹಾರಕ್ಕೆ ಕರೆಸಿ ಮನದ ಇಷ್ಟ ದೇವತೆ ನೆನೆಸಿಕೊಂಡಿದ್ದೇನೆ ಕಡಿ ಹೇಳ್ತೇನೆ ಅಮ್ಮ ಸರಿ ಹೇಳ್ತೀಯಲ್ಲ ಖಂಡಿತವಾಗಿ ನಿಮ್ಮ ಮಗಳು ಸಖ್ಯರ ಜೊತೆ ವನವಿಹಾರಕ್ಕೆ ಹೋಗಿದ್ದಾಳೆ ಹೋದಂತಹ ಸಂದರ್ಭ ಇಬ್ಬರು ಪರಪುರುಷರು ನೋಡಿದ್ದಾರೆ ಅವರು ಏರಿಕೊಂಡು ಬಂದಂತಹ ಕುದುರೆಗೆ ಕಲ್ಲನ್ನು ಬಿಸಾಡಿದ ಪರಿಣಾಮ ಕುದುರೆ ಸತ್ತು ಹೋಗಿ ನಿಪ್ರೇತ ಹಿಡಿದುಕೊಂಡಿದೆ ಪರಿಹಾರ ಒಂದೇ ಯಾವುದು? ಆನಂದ ನೆಲದಿಂದ ಬಕುಳಾದೇವಿಯವರು ಬರ್ತಾರೆ ಅವರ ಮಗನಾಗಿರುವಂತಹ ಶ್ರೀನಿವಾಸನಿಗೆ ನಿಮ್ಮ ಮಗಳಂತಹ ಪದ್ಮಾವತಿಯನ್ನು ಕೊಟ್ಟು ಮದುವೆ ಮಾಡಿದಲ್ಲೂ ಪರಿಹಾರ ಆಗ್ತದೆ ಎಲ್ಲ ಪರಿಹಾರ ಹಸಿವು ಆಯ್ತು ಎಲ್ಲ ನಿವಾರಣೆ ಆಯ್ತು ಅಲ್ಲ ನನಗೆ ಸಿಗುವುದೆಲ್ಲುಂಟು ಈಗ ನಿನಗೆ ವ್ಯವಸ್ಥೆ ಮಾಡಿದ್ದೇನೆ ಒಳಗೆ ಉಂಟು ಬಾ. ಆಯ್ತು ಕನ್ಯಾರ್ತಿಯಾಗಿ ಬರುವ ಬಗುಳಾದೇವಿಯನ್ನು ಮಲ್ಲಿಸುತ್ತ ಆಕಾಶರಾಯ ಆಕಾಶರಾಯರಿಗೆ ಪ್ರಣಾಮ. ಆಶ್ಚರ್ಯವಾಯಿತು ನನಗೆ ಒಂದೊಮ್ಮೆಗೆ ವಯೋವೃದ್ಧಿಯಾದಂತಹ ನೀವು ಈ ರೀತಿಯಾಗಿ ನನ್ನ ಬಳಿಗೆ ಬರಬೇಕು ಅಂತಾದ್ರೆ ಏನಾದರೂ ಸಹಾಯ ಬೇಕಿತ್ತು ನಿಮಗೆ? ಸಹಾಯ ಹೌದು. ಯಾಕಾಗಿ ಬಂದಿದ್ದೀರಿ? ಒಳ್ಳೆಯದಲ್ಲಿ ಸಹಾಯವೇ ಹೌದು. ಏನಾಗ್ಬೇಕು? ನನ್ನ ಪರಿಚಯ ಸಿಕ್ಕಿತ ನಿಮಗೆ? ಗೊತ್ತಾಗ್ಲಿಲ್ಲ. ನಾನು ಹೇಳದೆ ನಿಮಗೆ ಹೇಗೆ ಗೊತ್ತಾಗುವುದು? ಯಾರೋ ನೆರವಿಗಾಗಿ ಬಂದಿದ್ದಾರೆ ಎಂದು ಹಾಗೆ ಭಾವಿಸಿ ಅಲ್ಲುವಪ್ಪ, ಮತ್ತೆ ಆನಂದ ನಿಲಯದಿಂದ ಬಂದಿದ್ದೇನೆ. ಆನಂದ ನಿಲಯ ಬಕುಳಾದೇವಿ ಅಂತ ನನ್ನ ಹೆಸರು. ಬಕುಳಾದೇವಿ ಹೌದು. ವಂದಿಸಿಕೊಂಡಿದ್ದೇನೆ. ಒಳ್ಳೆದಾಗಿ ಬರುವರೆ ಕಾರಣ ನನಗೊಂದು ಮಗ ಇದ್ದಾನೆ ಶ್ರೀನಿವಾಸ ಅಂತ. ಅವನಿಗೆ ಏನಾಗಬೇಕು? ಅವನಿಗೆ ಮದುವೆ ಆಗಬೇಕು. ಎಲ್ಲಿಯಾದ್ರೂ ಹುಡುಗಿಯನ್ನು ಹುಡುಕಬೇಕಿತ್ತು. ಅಲ್ಲ, ನಿಮ್ಮಲ್ಲೂ ಮಗಳಿದ್ದಾಳಂತೆ, ಮದುವೆ ಪ್ರಾಯಕ್ಕೆ ಬಂದಿದ್ದಾಳಂತೆ. ಹೌದು. ನಿಮ್ಮ ಮಗಳನ್ನೇ ಕೊಟ್ಟರೆ ಒಳ್ಳೆದಿತ್ತು ಅಂತ. ಏನು ಮಾತಾಡು? ಯಾಕೆ ಚಾಲುಗೆ ಕೊಟ್ಟರೆ ತಲೆಗೆ ಕೈ ಹಾಕಿ ಮಾತಾಡಿ ಯಾಕೆ ಗದರಿಸುವುದು? ವಯೋವೃದ್ಧಿ ಎನ್ನುವ ಕಾರಣಕ್ಕೆ ಬೇಕಾಗಿ ಗೌರವದಿಂದ ಮಾತನಾಡಿದೆ ಅಂತಾದ್ರೆ ನನ್ನ ಮಗಳನ್ನು ನಿನ್ನ ಮಗನಿಗೆ ಮದುವೆ ಮಾಡಿಕೊಡ್ಬೇಕು. ಹೌದು. ನಮ್ಮ ಯೋಗ್ಯತೆ ಏನು, ನಿನ್ನ ಹಣೆ ಬರಹ ಏನು, ಒಂದೇ ಮಾತಿನಲ್ಲಿ ಹೇಳಿ. ನೀನು ಯಾಕೆ ಬಂದ? ಬರುವುದಕ್ಕೆ ಕಾರಣ ನೋಡಿ. ಈ ಹಿಂದೆ ನಾನು ಕೊಟ್ಟಂತಹ ಭಾಷೆ ನಿಜವಾಯಿತು. ಯಾರಿಗೆ? ಆನಂದ ನಿಲಯದಿಂದ ಬಕುಳಾದೇವಿ ಬರುತ್ತಾರೆ ಎಂಬುದಾಗಿ ಸೂಚನೆಯಲ್ಲಿ ಇದ್ದೆ ನಾನು. ಕಾರಣ ಬೇರೆ ಏನೂ ಅಲ್ಲ. ಏನಂತೆ? ನಮ್ಮ ಮಗಳಾದಂತಹ ಪದ್ಮಾವತಿಯ ಆರೋಗ್ಯ ಸಮಸ್ಯೆ ಉಂಟಾದಾಗ ಹೊರಬಂದಿ ಬಂದು ಆಡಿದಂತಹ ಮಾತಿನ ಪ್ರಕಾರ ಆ ಶ್ರೀನಿವಾಸ ಬೇರೆ ಯಾರು ಅಲ್ಲ, ಯಾರಂತೆ? ಲೋಕ ಕಲ್ಯಾಣಾರ್ಥವಾಗಿ ಬರುವಂತಹ ವೈಕುಂಠವಾಸಿ ಆ ಶ್ರೀಮನ್ನಾರಾಯಣನೇ ಇದ್ದಾನೆ. ಹಾಗಾಗಿ ನಮ್ಮ ಮಗಳನ್ನು ಕೊಟ್ಟು ವಿವಾಹ ದೇವರಿಗೆ ನಮ್ಮ ಮಗಳನ್ನು ಮದುವೆ ಹೌದಾ ಅಂತ ಬೇಡ ಅಂತ ಹೇಳಿ ಆಗಿದೆ. ಕ್ಷಮಿಸಬೇಕು. ಅಮ್ಮ ಬಕುಳಾದೇವಿ, ಮತ್ತೊಮ್ಮೆ ಕ್ಷಮೆ ಯಾಚಿಸ್ತಾ ಇದ್ದೇನೆ. ಅಡ್ಡಿಲ್ಲ. ನಿಮ್ಮ ಮಾತಿನಂತೆ ನಿಮ್ಮ ಮಗನಿಗೆ ನನ್ನ ಮಗಳನ್ನು ಮದುವೆ ಮಾಡಿಕೊಳ್ಳುವುದಕ್ಕೆ ನಾನು ಸಿದ್ಧನಿದ್ದೇನೆ. ಹೌದಾ? ಆದರೆ ಒಂದು ಮಾತು, ಏನು? ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ನೀವು ಬರಬೇಕು ಎನ್ನುವ ಹಾಗೆ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸರಿ. ದಶಮಿಗೆ ಮುಹೂರ್ತ ಇರಿಸಿದ್ದಾಗಿದೆ. ಆ. ಪೌರೋಹಿತ್ಯಕ್ಕೆ ಬ್ರಹ್ಮದೇವರೇ ಬರಬೇಕು. ಆದೀತು. ದಿಬ್ಬಣಿಗರಾಗಿ ಇಂದ್ರಾದಿ ದೇವತೆಗಳನ್ನೆಲ್ಲ ಕರೆದುಕೊಂಡು ಬಂದಿರಿ ಅಂತಾದ್ರೆ ಹಾ. ವೈಭವದಿಂದ ಮದುವೆ ಮಾಡಿಕೊಡ್ತೇನೆ ನಾನು. ಖಂಡಿತವಾಗಿ ನಿಮ್ಮ ನಿರೀಕ್ಷೆ ಮದುವೆ ಸಿದ್ಧತೆಯಲ್ಲಿ ಇರಿ. ಬನ್ನಿ, ಬನ್ನಿ. ಬಂದು ಸಕಲ ವೃತ್ತಾಂತವನು ಶ್ರೀಕಾಂತ ಗರುಗಿದಳು. ಹೋದಂತಹ ಕಾರ್ಯ ಹೆಣ್ಣಾಯ್ತು ಗಂಡಾಯ್ತು? ಗಂಡಾಯ್ತು ಹೆಣ್ಣಾಯ್ತಲ್ಲ, ಶ್ರೀನಿವಾಸನಿಗೆ ಹೆಣ್ಣಾಯ್ತು. ಹೌದೇ? ಒಪ್ಪಿದ್ದಾರೆ ಕಂದ. ಹೌದಲ್ಲ, ಮತ್ತಿನ್ನೇನು ಚಿಂತೆ? ಒಂದು ವಿಚಾರ ಕಂದ. ಏನಮ್ಮ? ಅವರು ನೋಡುವುದಕ್ಕೆ ಆ ಗರ್ಭ ಶ್ರೀಮಂತರು. ಮೊದಲೇ ಹೇಳಿದ್ದಾರೆ ಅವರಿಗೆ ಸಮಾನತೆಗೆ ತಕ್ಕಂತೆ ಮದುವೆ ಮಾಡಬೇಕು ಅಂತ. ನಾವು ಬಡವರಲ್ವ ಕಂದ, ನಮಗೇನುಂಟು? ಬಡವರೆನ್ನುವಂತಹ ಚಿಂತೆ ಚಿಂತಿಸುವಂತಹ ಪ್ರಮೇಯವೇ ಇಲ್ಲ. ಯಾಕೆ? ಕುಬೇರನಿದ್ದಾನಲ್ವಾ, ಕುಬೇರನಲ್ಲಿ 14,000 ರಾಮಟಂಕೆ ವರಹವನ್ನು ಸಾಲದ ರೂಪದಲ್ಲಿ ನಾನು ತೆಗೆದುಕೊಳ್ಳುತ್ತೇನೆ. ಸರಿ. ಬಳಿಕ ಅವನಿಗೆ ಹಿಂತಿರುಗಿಸುವಂತಹ ಬಗೆಯನ್ನು ಆ ಬಳಿಕ ನಿಮ್ಮಲ್ಲಿ ಹೇಳುತ್ತೇನೆ. ಹಾಗಿದ್ರೆ ತಡ ಮಾಡುವುದಲ್ಲ. ಪೌರೋಹಿತ್ಯಕ್ಕೆ ಬ್ರಹ್ಮನೇ ಆಗಬೇಕು. ಹೌದು. ದೇವಾನು ದೇವತೆಗಳೊಂದಿಗೆ ಹಾ. ನೇರವಾಗಿ ದಿಬ್ಬಣಿಗರ ಸಮೇತರಾಗಿ ಅಲ್ಲಿಗೆ ಹೋಗೋಣ. ಹೋಗುವ. ಬಂದ
ದಿಬ್ಬಣಿಗರ ನಂದೋ ಕಾಣುತ್ತಲಿ ತಾನಂದೋಳಾಕಾಶರಾಯ ಕುಂದದಿ ಪಡಿ ಬಿಡಾರಗಳಿತ್ತು ದ್ಯೂದು ಪಚರಿಸಿದನವರ ಆಕಾಶರಾಯ ಎಲ್ಲರಿಗೆ ವ್ಯವಸ್ಥೆ ಆಯ್ತು. ಬಾವಿ ಹೇಳಿಯ ಮಾವಯ್ಯ ಸಂತೋಷವಾಯ್ತು ನಿನ್ನನ್ನು ಕಂಡಾಗ. ಹಾಗಾದ್ರೆ ಮುಹೂರ್ತಕ್ಕೆ ಸರಿಯಾಗಿ ಮದುವೆ ಹೌದು. ಎಲ್ಲಿದ್ದಾಳೆ? ಮಗಳೆಲ್ಲಿ ನಿಮ್ಮ? ಬೇಗ ಹೋಗಿ. ಹಾರ ಚತುರ್ಥಿ ನಾಗೋಲಿ ಮುಹೂರ್ತ ನಮ್ಮದು. ಓಯ್ ಓಯ್ ಏನ್ ಮಾಡ್ತೀರಿ? ನನ್ನ ಸೊಸೆ ಅಲ್ವಾ? ನಿಮ್ಮ ಮಗನ ಕೈಯಲ್ಲಿ ಕೊಡಿ. ಆ, ಮಗನೇ. ಹೋಗಿ. ಆರತಿ ಎಲ್ಲಿದ್ದಾಳೆ ಅವಳು? ಆರತಿ ಮಾಡಿ. ಆರತಿ ಬೆಳಗಿದರು ಮುತ್ತಿನಾರತಿ ಬೆಳಗಿದರು ಶ್ರೀನಿವಾಸಗೆ ಪದ್ಮಾವತಿಗೆ ಆರತಿ ಬೆಳಗಿದರು ಶೋಭಾನಿ ಧಾರೆ ಚತುರ್ಥಿನ ಗೋಲೆಗಳೆಲ್ಲವ ತೀರಿಸಿದನು ವಿಭವದಲ್ಲಿ ನೀಲದ ಬಗೆಗಿತ್ತು ಮುದದಲ್ಲಿ ಧಾರೆ ಚತುರ್ಥಿನ ಗೋಲೆಗಳೆಲ್ಲವ ತೀರಿಸಿದನು ವಿಭವದಲ್ಲಿ ನೀಲದ ಬಗೆಗಿತ್ತ ಮುದದಲ್ಲಿ ಮಾವಯ್ಯ ಮದುವೆಯ ಸಂದರ್ಭದಲ್ಲಿ ಅಳಿಯನಿಗೆ ಮಾವನ ಕಡೆಯಿಂದ ಒಂದು ಉಡುಗೊರೆ ಕೊಡಬೇಕು ಅಂತ ತೀರ್ಮಾನಿಸಿದ್ದೇನೆ. 6 ಮಣಬಾರದಂತಹ ಮುತ್ತಿನ ಕಿರೀಟವನ್ನು ನಿನ್ನ ಶಿರಸ್ಸಿಗೆ ಮಾವಯ್ಯ ನೀವು ಕೊಟ್ಟಂತಹ ಎಲ್ಲಾ ಬಳುವಳಿಯಲ್ಲಿಯೂ ಈ ಸ್ವರ್ಣ ಕಿರೀಟ ಅತ್ಯಂತ ಮಹತ್ವಪೂರ್ಣವಾದಂತಹ ಬಳುವಳಿ. ಈ ಸ್ವರ್ಣ ಕಿರೀಟವನ್ನು ನನ್ನ ಶಿರದಲ್ಲಿ ಧರಿಸಿದ ಕ್ಷಣವೇ ಅದೋ ನಿಮಗೆ ಒಂದು ಸದ್ದು ಕೇಳಿತ್ತಲ್ಲ, ಅದು ಏನು ಅಂತ ಗೊತ್ತಾಗಲಿಲ್ಲ. ಅವನೇ ಚೋಳ ರಾಜ. ಚೋಳ ರಾಜ ಈ ಹಿಂದೆ ಪಾಶವೀ ಕೃತ್ಯವನ್ನು ಮಾಡುವುದರ ಮೂಲಕವಾಗಿ ಪಿಶಾಚತ್ವವನ್ನು ನನ್ನ ಮೂಲಕವಾಗಿ ಶಾಪವನ್ನು ಪಡೆದಿದ್ದ. ಅಂದು ನಾನು ಹೇಳಿದೆ, ಯಾವಾಗ ನಾನು ಸ್ವರ್ಣ ಕಿರೀಟವನ್ನು ಧರಿಸಿದ್ದೇನೋ ಅಂದಿಗೆ ನಿನ್ನ ಶಾಪ ವಿಮೋಚನೆ ಎನ್ನುವ ಹಾಗೆ ಇದು ಅವರು ಶಾಪ ವಿಮೋಚನೆಯಾಗಿ ಸ್ವಸ್ಥಾನವನ್ನು ಸೇರುತ್ತಾ ಇದ್ದಾರೆ. ಹೌದೇ? ಅಮ್ಮ, ಓ ಕಂದ, ಮದುವೆಯನ್ನು ಸಂಪೂರ್ಣವಾಗಿ ನೋಡಿದ್ದೀಯಲ್ಲ? ಹೌದು. ಈಗ ನೀನು ಸಾಲ ಮಾಡಿದ್ದಿ, ಏನು ಮಾಡ್ತಿ ಕಂದ? ಕುಬೇರನದ್ದು ಹೌದು. 14,000 ರಾಮಟಂಕಿ ಅದನ್ನು ತೀರಿಸುವಂತಹ ಬಗೆ ಹೇಗೆ? ಏನು? ಮುಂದೊಂದು ದಿವಸ ಇಲ್ಲಿ ಸುಕ್ಷೇತ್ರ ನಿರ್ಮಾಣವಾಗುವುದಕ್ಕಿದೆ. ಸರಿ. ಇಲ್ಲಿ ನಾನು ಶ್ರೀಪತಿಯಾಗಿ ನೆಲೆಯಾಗುವುದಕ್ಕಿದ್ದೇನೆ. ಬರುವಂತಹ ಭಕ್ತರು ಮುಡಿಪು ಈ ಹಣವನ್ನು ಅವರು ಇಲ್ಲಿ ಬರುವಂತಹ ಸಂದರ್ಭದಲ್ಲಿ ನನಗೆ ಕೊಟ್ಟು ಅವರು ಕೃತಾರ್ಥರಾಗುತ್ತಾರೆ. ಅಂತಹ ಮುಡಿಪು ಹಣವು ಕುಬೇರನ ಭಂಡಾರವನ್ನು ಹೋಗಿ ಸೇರುತ್ತದೆ. ಕಂದ, ಇಷ್ಟರವರೆಗೆ ನಾನು ನಿನ್ನ ಜೊತೆಗೆ ಇದ್ದವಳು, ನನ್ನ ಗತಿ ಏನು? ಅಮ್ಮ, ಇದು ನಿನ್ನನ್ನು ಬಕ್ಕುಳ ಮಾಲಿಕೆಯಾಗಿ ಮಾವಯ್ಯ, ಮಗಳನ್ನು ಮದುವೆ ಮಾಡಿಕೊಡುವಂತಹ ಸಂದರ್ಭದಲ್ಲಿ ತಂದೆ ತಾಯಿಗಳಾದಂತಹ ನಮಗೊಂದು ಆಸೆ ಇತ್ತು. ದೇವರಂತಹ ಅಳಿಯ ಸಿಗಬೇಕು ಎನ್ನುವ ಹಾಗೆ. ಆದರೆ ದೇವರನ್ನೇ ಅಳಿಯನನ್ನಾಗಿ ಪಡೆದಂತಹ ಭಾಗ್ಯವಂತ ನಾನು ಎನ್ನುವಂತಹ ಹೆಮ್ಮೆ ನನಗಿದೆ. ಇಷ್ಟರವರೆಗೆ ನಾನು 10 ಮಗಳು ಹೆಂಡತಿ ಇದ್ದದ್ದು, ಮಗ ಒಬ್ಬ ಇದ್ದ. ಆದ್ರೆ ಇನ್ನೂ ಹಾಗಲ್ಲ, ನೀನು ಇಲ್ಲಿಯೇ ನೆಲೆಯಾಗಬೇಕು ಅಂತ ನಮ್ಮ ಕೇಳಿಕೆ. ಮಾವಯ್ಯ, ಓ
ಕಲಿಯುಗದಲ್ಲಿ ಧರ್ಮವನ್ನು ಉದ್ಧರಿಸುವುದಕ್ಕೆ ಬೇಕಾಗಿ ಮಾತ್ರವಲ್ಲ ಭಕ್ತರನ್ನು ಪೊರೆಯುವುದಕ್ಕಾಗಿ ಶ್ರೀನಿವಾಸನಾಗಿ ಧರೆಗಿಳಿದವನಿದ್ದೇನೆ. ಒಡೆದಂತಹ ಮನಸ್ಸುಗಳು ಒಂದುಗೂಡುವುದಕ್ಕೆ ಬೇಕಾಗಿ ಮುಂದೊಂದು ದಿವಸ ಇಲ್ಲಿ ಶ್ರದ್ಧಾ ಕೇಂದ್ರ ನಿರ್ಮಾಣವಾಗುವುದಕ್ಕಿದೆ. ಇಲ್ಲಿಯೇ ನಾನು ನೆಲೆಯಾಗುವುದಕ್ಕಿದ್ದೇನೆ. ಆ ಸಂದರ್ಭದಲ್ಲಿ ಯಾರೆಲ್ಲ ತಮ್ಮ ಸಂಕಷ್ಟವನ್ನು ನಿವಾರಣೆ ಮಾಡುವುದಕ್ಕಾಗಿ ಮುಡಿಪು ಹಣವನ್ನು ತಂದು ನನಗೆ ಕೊಡುತ್ತಾರೋ ಅವರ ಸಂಕಷ್ಟವನ್ನೆಲ್ಲ ದೂರ ಮಾಡುವಂತಹ ವೆಂಕಟ ರಮಣನಾಗಿ ಅವರನ್ನು ಪೊರೆಯುತ್ತಾ ಬರುತ್ತೇನೆ. ಮಾತ್ರವಲ್ಲ, ನಾನು ಇಲ್ಲಿ ನೆಲೆಯಾಗುವಂತಹ ವಿಷಯವನ್ನು ನಾರದ ಹೋಗಿ ಲಕ್ಷ್ಮಿಯಲ್ಲಿ ತಿಳಿಸಿದ್ದಾನೆ. ಕರವೀರಪುರದಲ್ಲಿ ಪುಷ್ಕರಣಿಯಲ್ಲಿ ಮತ್ತೆ ಹುಟ್ಟಿ ಬಂದು ನನ್ನನ್ನು ಲಕ್ಷ್ಮಿ ವರಿಸುವವಳಿದ್ದಾಳೆ. ಲಕ್ಷ್ಮಿ ರಮಣನಾಗುತ್ತೇನೆ, ಪದ್ಮಾವತಿಯನ್ನು ವರಿಸಿ ಪದ್ಮಾವತಿ ರಮಣನಾಗುತ್ತೇನೆ. ಸಂಕಟವನ್ನು ದೂರ ಮಾಡುವಂತಹ ವೆಂಕಟ ರಮಣನಾಗಿ ಭಕ್ತರನ್ನು ಪೊರೆಯುವವನಿದ್ದೇನೆ. ನೋಡಿದೆಯಾ, 7 ಬೆಟ್ಟಗಳಿಂದ ಆವೃತವಾದಂತಹ ತಿರು ಶ್ರೀಶೈಲ ಎನ್ನುವಂತಹ ಹೆಸರಿದೆ. ಶ್ರೀ ಎನ್ನುವಂತಹ ಶಬ್ದಕ್ಕೆ ತಿರು ಎನ್ನುವಂತಹ ಅರ್ಥವಿದೆ. ಶ್ರೀಪತಿಯಾದಂತಹ ನಾನೇ ಇಲ್ಲಿ ತಿರುಪತಿಯಲ್ಲಿ ನಾನು ನೆಲೆಯಾಗುವುದಕ್ಕಿದ್ದೇನೆ. ಮಾತ್ರವಲ್ಲ, ನನ್ನನ್ನು ಕಾಣುವಂತಹ ಭಕ್ತರು ಮೊದಲಾಗಿ ವರಾಹ ಸ್ವಾಮಿಯನ್ನು ಸಂದರ್ಶಿಸಿ ಅವನಿಗೆ ಕ್ಷೀರ ಪಾಯಸವನ್ನು ಕೊಟ್ಟು ಆ ಬಳಿಕ ನನ್ನನ್ನು ಸಂದರ್ಶಿಸಬೇಕು. ಅಷ್ಟು ಮಾತ್ರವಲ್ಲ, ಬಡತನದ ಬೇಗುದಿಯಲ್ಲಿ ಇದ್ದಂತಹ ನನಗೆ ನನ್ನಮ್ಮ ಬಕುಳಾದೇವಿ ಯಾವತ್ತೂ ಕೂಡ ಬಿದಿರಿನ ಅಕ್ಕಿಯನ್ನು ನನಗೆ ಅನ್ನವಾಗಿ ಕೊಡುತ್ತಿದ್ದಳು. ಅದುವೇ ಮುಂದೆ ಶಾಮಕ ಅನ್ನವಾಗಿ ಎಲ್ಲರಿಗೂ ಪ್ರಸಾದ ರೂಪದಲ್ಲಿ ಕೊಡುವುದಕ್ಕಿದ್ದೇನೆ. ಅಷ್ಟು ಮಾತ್ರವಲ್ಲ, ಮದುವೆ ಆದಂತಹ ಹೊಸತರಲ್ಲಿ ನೂತನ ವಧೂವರರು ಪರ್ವತಾರೋಹಣ ಮಾಡಬಾರದು ಎನ್ನುವಂತಹ ಶಾಸ್ತ್ರವಿದೆ. ಅದಕ್ಕೆ ಬೇಕಾಗಿ 6 ತಿಂಗಳುಗಳ ಕಾಲ ಅಗಸ್ತ್ಯರ ಆಶ್ರಮದಲ್ಲಿ ನಾವೀರುವರು ಕೂಡ ವೇದ ಅಧ್ಯಯನವನ್ನು ಮಾಡಿ ಆ ಬಳಿಕ ಪರ್ವತಾರೋಹಣವನ್ನು ಮಾಡಿ ಈ ತಿರುಪತಿಯಲ್ಲಿ ನೆಲೆಯಾಗುವುದಕ್ಕಿದ್ದೇನೆ ಎನ್ನುವಲ್ಲಿಗೆ ಶುಭಂ ಕರೋತಿ ಕಲ್ಯಾಣಂ, ರಾಮ ಕಲ್ಯಾಣ, ಆ ಬಳಿಕ ಜಾಂಬವತಿ ಕಲ್ಯಾಣ, ಶ್ರೀನಿವಾಸ ಕಲ್ಯಾಣ ಎನ್ನುವಂತಹ ಪುಣ್ಯಪ್ರದವಾದಂತಹ ಈ ಪ್ರಸಂಗವನ್ನು ಯಾರು ಆಡಿದರು, ಆಡಿಸಿದರು, ಯಾರು ನೋಡಿದರು, ಇವರೆಲ್ಲರಿಗೂ ನಾವು ನಂಬಿಕೊಂಡು ಬಂದಿರುವಂತಹ ದುರ್ಗಾ ಪರಮೇಶ್ವರಿ ಅಮ್ಮನವರು, ಸುಬ್ರಹ್ಮಣ್ಯ ದೇವರು, ಕೋದಂಡರಾಮ ದೇವರು ಇವರೆಲ್ಲರೂ ಕೂಡ ಸಕಲ ಐಶ್ವರ್ಯ ಭಾಗ್ಯವನ್ನಿತ್ತು ಕಾಪಾಡಲಿ ಎನ್ನುವ ಹಾಗೆ ಬೇಡಿಕೊಳ್ಳುತ್ತಾ ಸಭ್ಯ ಸಭಿಕ ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ ನೀನೊಲಿದ ಮನೆ ಮನೆಯು ಲಕ್ಷ್ಮೀ ನಿವಾಸ. ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ, ಶ್ರೀ ವೆಂಕಟೇಶ, ಶ್ರೀ ವೆಂಕಟೇಶ. ಅಂಗನೇನ ಕುಮಿತ ಬದೆಯ ನೆಪ್ಪಿಸಿದಳು ಶೃಂಗಾರದ ನಿದ್ರೆ ಸಾಕೆನ್ನುತ್ತ ಪಕ್ಷಿರಾಜನ ಬಂದು ಬಾಗಿಲ ಬಳಿ ನಿಂತು ಅಕ್ಷೆ ತೆರೆದು ಬೇಗ ಈಕ್ಷಿಸುವುದು. ಪಕ್ಷಿ ಜಾತಿಗಳೆಲ್ಲ ಜಿಲಿಪಿಲಿ ಗುಟ್ಟುತ್ತ ಸೂಕ್ಷ್ಮದಲ್ಲಿ ಸ್ಮರಿಸುವ ರೋಷಿಗರಿಗೆ ಶ್ರೀರಂಗನಾಯಕ ರಾಜೀವಲೋಚನ ಅವಳನಿ ಬೆಳಗಾಗಿ ತೇಳನ್ನುತ್ತ ನಿತ್ಯದಾಗ್ಯುನುತ್ತ ಬೇಗ ಹೇಳನ್ನುತ್ತ ಮಂಗಲ ಜಯ ಮಂಗಲಂ ಶೋಮಂಗಲಂ ಮಂಗಳ ಮಗಮಾಯಿನಿ ಮಂಗಳ ದುರ್ಗಾಂಬಿಕೆಗೆ ಭ್ರಮರಾಂಬಿಕೆಗೆ